ಹರೇ ಕೃಷ್ಣ. ಭಗವದ್ಗೀತೆ ಎಂದು ತಿಳಿಯುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ ಅನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಗೌರನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸೊ ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ನಿನ್ನೆ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. ನಿನ್ನೆ ಅಧ್ಯಾಯದಲ್ಲಿ ನಾವು ಅಷ್ಟಾಂಗ ಯೋಗದ ಬಗ್ಗೆ ತಿಳಿದುಕೊಂಡ್ವಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮತ್ತು ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ. ಎಲ್ಲದಕ್ಕಿಂತ ಭಕ್ತಿ ಯೋಗ ಟಾಪ್ ಮೋಸ್ಟ್ ಅಲ್ಲಿ ಇದೆ. ಭಕ್ತಿ ಯೋಗ ನಮಗೆ ಬಹಳ ಸುಲಭ. ಕಲಿಯುಗದ ಧರ್ಮ ಏನಾಗಿರ್ತದೆ? ಸಂಕೀರ್ತನ ಯಜ್ಞ. ವೇದವ್ಯಾಸರು ಹೇಳ್ತಾರೆ, ಹರೇ ನಾಮ ಹರೇ ನಾಮ ವಹಿ ಏವಹಿ ಕೇವಲಂ ಕಲೌ ನಾಸ್ತಿ ಗತಿ ಅನ್ಯತ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಹರೇ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಬೇರೆ ದಾರಿ ಇಲ್ಲ ಅಂತ ವೇದವ್ಯಾಸರು ಹೇಳ್ತಾರೆ. ಇವತ್ತಿನ ಅಧ್ಯಾಯದಲ್ಲಿ ನಾವು ಏನ್ ತಿಳಿತೇವೆ ಅಂತ ಹೇಳಿದ್ರೆ, ಕೃಷ್ಣನ ಬಗ್ಗೆ ಜ್ಞಾನದ ವೈಭವಗಳು ಮೊದಲನೇ ಶ್ಲೋಕದಿಂದ 3ನೇ ಶ್ಲೋಕದಲ್ಲಿ ನೋಡ್ಬೋದು. ಭಗವಾನ್ ಕೃಷ್ಣ ಶಕ್ತಿಗಳ ಜ್ಞಾನ 4ರಿಂದ 12ನೇ ಶ್ಲೋಕದಲ್ಲಿ, 13ರಿಂದ 19ನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣನಿಗೆ ಶರಣಾಗತಿ, 20ರಿಂದ 25ನೇ ಶ್ಲೋಕದಲ್ಲಿ ದೇವತಾ ಆರಾಧನೆ ಮತ್ತು ನಿರಾಕಾರತೆ, ಭ್ರಮೆಯಿಂದ ಭಕ್ತಿಗೆ 26ರಿಂದ 30ನೇ ಶ್ಲೋಕದಲ್ಲಿ ನೋಡ್ಬೋದು. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಾ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಇಲ್ಲಿ 7ರಿಂದ 12 ಅಂತ ಹೇಳಿದ್ರೆ, ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ, 7ರಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗ ಮತ್ತು 13ರಿಂದ 18ನೇ ಅಧ್ಯಾಯದಲ್ಲಿ ಜ್ಞಾನ ಯೋಗದ ಬಗ್ಗೆ ಹೇಳಲಾಗ್ತದೆ. ಸೊ ಇಲ್ಲಿ ಭಕ್ತಿ ಯೋಗ 7ರಿಂದ 12ನೇ ಅಧ್ಯಾಯ, ಈ ಭಕ್ತಿ ಯೋಗ ತುಂಬಾ ಮುಖ್ಯವಾಗಿರ್ತದೆ. ಇಲ್ಲಿ 7ರಿಂದ 12 ಅಧ್ಯಾಯ ಮುಖ್ಯ ಅಂದ ಮೇಲೆ ಯಾಕೆ ಭಗವಂತ 13ರಿಂದ 18ರ ಅಧ್ಯಾಯ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆಗೆ 12ನೇ ಅಧ್ಯಾಯದ 6-7 ಈ ಶ್ಲೋಕದಲ್ಲಿ ತಿಳಿಸಲಾಗ್ತದೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮೀನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಯಾರು ಭಗವಂತನನ್ನು ಚಿಂತಿಸ್ತಾ ಇರ್ತಾರೆ ಅವರನ್ನು ಭಗವಂತ ಕರೆದುಕೊಂಡು ಹೋಗ್ತಾನೆ. ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ಕಡೆಯ 13ರಿಂದ 18ನೇ ಅಧ್ಯಾಯ 18 ಅಧ್ಯಾಯ ಜ್ಞಾನ ಯೋಗ ಕೊಟ್ಟಿದ್ದಾರೆ. ಜ್ಞಾನದ ಮೂಲಕ ಭಕ್ತಿ ಮಾಡೋದು ಹೇಗೆ ಅಂತ ತಿಳಿಸಲಾಗ್ತದೆ.
ಹೇಗೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಯಾರಾದ್ರೂ ಒಂದು ಚೆಕ್ ಕೊಟ್ರೆ ಅದರಲ್ಲಿ 5 ಸೊನ್ನೆಗಳನ್ನು ಮಾತ್ರ ಹಾಕಿ ಕೊಟ್ರೆ ನೀವು ಅದನ್ನು ಉಪಯೋಗಿಸೋದಿಲ್ಲ, ಅದು ವ್ಯಾಲ್ಯೂ ಇಲ್ಲ ಚೆಕ್. ಆದ್ರೆ ಅದು ಆ 5 ಸೊನ್ನೆಯ ಮುಂದಲು ಒಂದನ್ನು ಸೇರಿಸಿದ್ರೆ ಏನಾಗ್ತದೆ, ಆಗ ಅದಕ್ಕೆ ಅದು ವ್ಯಾಲ್ಯೂ ಬರ್ತದೆ. ಹಾಗೇನೆ ಖಾಲಿ ಜ್ಞಾನ ಇದ್ರೆ ಸಾಕಾಗೋದಿಲ್ಲ, ಭಕ್ತಿ ಇರ್ಬೇಕು ಅಂತ ಇಲ್ಲಿ ತಿಳಿಸ್ತಾರೆ ಪ್ರಭುಪಾದರು. ಜ್ಞಾನ ವಿಜ್ಞಾನ ಅಂತ ಹೇಳಿದ್ರೆ ಏನು? ಜ್ಞಾನ ಅಂತ ಹೇಳಿದ್ರೆ ಥಿಯೋರಾಟಿಕಲ್ ನಾಲೆಜ್, ವಿಜ್ಞಾನ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್. ನಾವೀಗ ಏನು ಜಪ ಮಾಡ್ತೇವೆ ಇದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿರ್ತದೆ. ಪ್ರಭುಪಾದರು ಹೇಳ್ತಾರೆ, ಮೊದಲಿಗೆ ಶಾಸ್ತ್ರವನ್ನು ಓದಿ ತಿಳಿಬೇಕು, ನಂತರ ಗುರುಗಳ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಬೇಕು, ನಂತರ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಮಯ್ಯಾಸಕ್ತ ಮನಾಪಾರ್ಥ ಹೇಳಿದ್ರೆ, ಮೈ ಅಂದ್ರೆ ಕೃಷ್ಣನಲ್ಲಿ ಆಸಕ್ತ ಮನಸ್ಸು, ಸಂಪೂರ್ಣವಾಗಿ ಕೃಷ್ಣನಲ್ಲಿ ಮನಸ್ಸಿಟ್ಟು. ಪ್ರಭುಪಾದರು ಹೇಳುವಂಥದ್ದು, ನಾವು ಕೃಷ್ಣನನ್ನು ಸದಾ ನೆನಪಿಟ್ಟುಕೊಂಡ್ರೆ ಕೃಷ್ಣ ನಮ್ಮನ್ನು ಮರೆಯುವುದಿಲ್ಲ. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಪ್ರಭುಪಾದರ ಬಳಿ ಒಬ್ಬ ಬಂದು ಕೇಳ್ತಾನೆ, ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಹೇಗೆ ಅಂದ್ರೆ ಯಂಗ್ಸ್ಟರ್ಸ್ ಅವರು ಮಾತಾಡ್ತಾರೆ, ಧೈರ್ಯ ಜಾಸ್ತಿ ಅವರಿಗೆ, ಯಾವುದೇ ಹಿಂಜರಿಕೆ ಇಲ್ಲದೆ ಮಾತನಾಡುವಂಥದ್ದು. ಹಾಗೆ ಪ್ರಭುಪಾದರ ಬಳಿ ಒಬ್ಬ ಬಂದು ಕೇಳ್ತಾನೆ, ನೀವು ದೇವರನ್ನು ನೋಡಿದ್ದೀರಾ, ನೀವು ದೇವರನ್ನು ತೋರಿಸಬಹುದಾ? ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಾನು ದೇವರನ್ನು ನೋಡಿದ್ದೇನೆ ಅಂತ ನೀನ್ ನಂಬ್ತೀಯಾ? ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಅಂತ ಹೇಳಿ. ಹಾಗಾದ್ರೆ ನಿನ್ನ ಪ್ರಶ್ನೆ ಕೂಡ ಅಪರಿಪೂರ್ಣ. ಯಾಕೆಂತ ಹೇಳಿದ್ರೆ, ನಮ್ಮ ಈ ಭೌತಿಕ ಕಣ್ಣು ಇದು ಚರ್ಮ ಚಕ್ಷು, ಈ ಕಣ್ಣಿನಿಂದ ನಮಗೆ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಪ್ರೇಮದ ಕಣ್ಣು ಇರ್ಬೇಕು, ಪ್ರೇಮದ ಕಣ್ಣಿನಿಂದ ಮಾತ್ರ ಭಗವಂತನ ನೋಡ್ಲಿಕ್ಕೆ ಆಗ್ತದೆ. ಪ್ರೇಮಾಂಚನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಹೇಳಿದ್ರೆ, ಯಾರು ಪ್ರೇಮದ ಕಣ್ಣು ಇರ್ತದೆ ಯಾರಿಗೆ, ಅವ್ರು ಭಗವಂತನ ನೋಡ್ಲಿಕ್ಕೆ ಆಗ್ತದೆ, ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿದ್ರೇನು, ನಾನು ದೇಹವಲ್ಲ, ನಾನು ಆತ್ಮ ಅಂತ ನಾವು ತಿಳಿದ್ವಿ. ಸೊ ಇಲ್ಲಿ ಜ್ಞಾನ ಅಂತ ಹೇಳಿದ್ರೆ ನಾನು ಯಾರು, ಪರಮಾತ್ಮ ಯಾರು. ವಿಜ್ಞಾನ ಅಂತ ಹೇಳಿದ್ರೆ ನಮಗೆ ತಿಳಿದಿರುವಂತದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಭಕ್ತಿಯಲ್ಲಿ 9 ವಿಧ ಇದೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ವಂದನಂ, ಅರ್ಚನಂ, ಪಾದಸೇವನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನ. ಶ್ರವಣಂಗೆ ಪರೀಕ್ಷಿತ್ ಮಹಾರಾಜರು ಸತತವಾಗಿ 7 ದಿವಸ ಹಗಲು ರಾತ್ರಿ ಭಾಗವತಮನ್ನು ಕೇಳುವಂಥದ್ದು. ಶುಕ ಗೋಸ್ವಾಮಿ ಅವರು ಭಾಗವತಂ ಪ್ರವಚನ ಮಾಡ್ತಾ ಇರ್ತಾರೆ. ಅಂದ್ರೆ ಪರೀಕ್ಷಿತ ಕಾಡಿಗೆ ಹೋಗ್ತಾನೆ ಬೇಟೆಯಾಡ್ಲಿಕ್ಕೆ, ಹೋದಾಗ ಅವನಿಗೆ ಬಾಯಾರಿಕೆ ಆಗ್ತದೆ. ಶಮಿಕ ಮಹರ್ಷಿಗಳ ಒಂದು ಕುಟೀರಕ್ಕೆ ಹೋಗ್ತಾನೆ. ಅಲ್ಲಿ ಶಮಿಕ ಮಹರ್ಷಿಗಳು ಸಮಾಧಿಸ್ಥರಾಗಿರ್ತಾರೆ ಅಂತ ಹೇಳಿದ್ರೆ ಟೋಟಲಿ ಕೃಷ್ಣನಲ್ಲಿ ಅವರು ಧ್ಯಾನ ಮಗ್ನರಾಗಿರ್ತಾರೆ, ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ಪರೀಕ್ಷಿತ ಬಂದಿರೋದು ಅವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪರೀಕ್ಷಿತ ಏನ್ ಮಾಡ್ತಾನೆ, ಅಲ್ಲಿ ಇದ್ದ ಒಂದು ಸತ್ತ ಹಾವನ್ನು ಅವರ ಮೇಲೆ ಬಿಸಾಡಿ ಹೋಗುವಂಥದ್ದು. ನಂತರ ಈ ಶಮಿಕ ಮಹರ್ಷಿಗಳ ಮಗ ಬರ್ತಾನೆ ಶೃಂಗಿ, ಅವನ್ ನೋಡಿ ಶಾಪ ಕೊಡ್ತಾನೆ ಸಿಟ್ಟಿನಿಂದ, ಯಾರು ನನ್ನ ತಂದೆಯ ಮೇಲೆ ಹಾವನ್ನು ಬಿಸಾಡಿದ್ದಾರೆ ಅವರು 7 ದಿವಸದ ಒಳಗೆ ಹಾವು ಕಚ್ಚಿ ಸಾಯ್ಬೇಕು ಅಂತ ಹೇಳಿ. ಇದು ಶಮಿಕ ಮಹರ್ಷಿಗಳಿಗೆ ತುಂಬಾ ಬೇಸರ ತರುತ್ತೆ. ಯಾಕೆಂತ ಹೇಳಿದ್ರೆ ಪರೀಕ್ಷಿತ ತುಂಬಾ ಶುದ್ಧ ಭಕ್ತನಾಗಿರ್ತಾನೆ. ಹಾಗಾಗಿ ಮತ್ತೆ ಪರೀಕ್ಷಿತನಿಗೆ ಗೊತ್ತಾಗುತ್ತೆ, ಅವನು ಅದನ್ನು ಕ್ಯಾಶುವಲ್ ಆಗಿ ತಗೊಳ್ತಾನೆ. ಯಾಕಂತ ಹೇಳಿದ್ರೆ ಭಕ್ತರು ಯಾವುದಕ್ಕೆ ಕೂಡ ಹಿಂಜರಿಯುವುದಿಲ್ಲ, ಎಲ್ಲವನ್ನು ಸ್ವೀಕರಿಸ್ತಾರೆ ಅವರು. ಹಾಗಾಗಿ ಅವನು 7 ದಿವಸಗಳ ಕಾಲ ಸ್ವಲ್ಪ ನೀರನ್ನು ಕೂಡ ಕುಡಿಯದೆ ಹಗಲು ರಾತ್ರಿ ಭಾಗವತಂ ಪ್ರವಚನವನ್ನು ಕೇಳುವಂಥದ್ದು ಶುಕ ಗೋಸ್ವಾಮಿ ಅವರಿಗೆ ಹೇಳ್ತಾರೆ. ನಂತರ 7ನೇ ದಿವಸ ಇನ್ನೇನು ಹಾವು ಕಚ್ಚಬೇಕು ಅನ್ನೋಷ್ಟರಲ್ಲಿ ಅವರ ಪ್ರಾಣ ಭಗವಂತನ ಬಳಿಗೆ ಹೋಗಿ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಶುದ್ಧ ಭಕ್ತರನ್ನು ಭಗವಂತ ಯಾವಾಗ್ಲೂ ಅನುಗ್ರಹಿಸ್ತಾನೆ. ಹಾಗಾಗಿ ಇಲ್ಲಿ ಶ್ರವಣ ತುಂಬಾ ಮುಖ್ಯ. ಯಾರಿಗೆ ಕೃಷ್ಣನ ಬಗ್ಗೆ ಕೇಳಲು ಆಸಕ್ತಿ ಇದೆ ಅವರು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತಾರೆ. ಪ್ರಭುಪಾದರು ಹೇಳ್ತಾರೆ, ಕೃಷ್ಣನನ್ನು ನಾವು ಕಣ್ಣಿನಿಂದ ನೋಡೋದಕ್ಕಾಗೋದಿಲ್ಲ, ಕಿವಿಯಿಂದ ನೋಡುವಂಥದ್ದು. ಕಿವಿಯಿಂದ ಅಂತ ಹೇಳಿದ್ರೆ ನಾವೀಗ ಹರೇ ಕೃಷ್ಣ ಮಹಾಮಂತ್ರವನ್ನು ಏನು ಜಪಿಸ್ತೇವೆ ಅದನ್ನ ಕೇಳಿಸಿಕೊಳ್ಬೇಕು. ಕೇಳುವುದರ ಮೂಲಕ ನಾವು ಭಗವಂತನನ್ನು ನೋಡೋದೀಗ. ಮೊದಲನೆಯದು ನಮಗೆ ಈಗ ಭಗವಂತ ನಮಗೆ ಕೊಟ್ಟಿರುವಂತದ್ದು ನಾಮ ಜಪ ಮಾಡುವಂಥದ್ದು. ನಂತರದಲ್ಲಿ ಅವನ ರೂಪ ಮತ್ತೆ ಲೀಲೆ ಇದೆಲ್ಲವೂ ನಮಗೆ ತಿಳಿತಾ ಹೋಗುತ್ತೆ. ಮೊದಲು ನಾವು ನಾಮ ಜಪವನ್ನು ಕರೆಕ್ಟ್ ಆಗಿ ಮಾಡ್ತಾ ಬರ್ಬೇಕು. ಇಲ್ಲಿ ಕೇಳುವುದಕ್ಕೆ ಒಂದು ಉದಾಹರಣೆ
ನೀಡ್ತಾರೆ. ಪ್ರಭುಪಾದರು ಅವರ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಕ್ಲಾಸ್ ತಗೊಳ್ಳೋದು ಅಂತ ಹೇಳಿದ್ರೆ ಸತತವಾಗಿ 4 ಗಂಟೆ ಕ್ಲಾಸ್ ಮಾಡ್ತಾರೆ. ಹಾಗೆ ಕ್ಲಾಸ್ ಮಾಡಿದ ನಂತರ ಎಲ್ಲಾ ಶಿಷ್ಯರಿಗೆ ಹೇಳ್ತಾರೆ, ನೀವಿನ್ನು ಹೋಗ್ಬೋದು, ಬೃಂದಾವನದಲ್ಲಿ ತುಂಬಾ ದೇವಸ್ಥಾನಗಳಿರ್ತವೆ, ಎಲ್ಲ ನೀವು ನೋಡ್ಕೊಂಡ್ ಬರ್ಬೋದು ಅಂತ ಹೇಳ್ತಾರೆ. ಎಲ್ಲರೂ ಹೋಗ್ತಾರೆ, ಆದ್ರೆ ಪ್ರಭುಪಾದರು ಹೋಗೋದಿಲ್ಲ. ಆಗ ಅವ್ರು ಕೇಳ್ತಾರೆ ಗುರುಗಳು, ನೀವು ಹೋಗೋದಿಲ್ವಾ ಅಂತ ಕೇಳಿದಕ್ಕೆ, ಇಲ್ಲ, ನಾನ್ ನಿಮ್ಮ ಕ್ಲಾಸ್ ಕೇಳಬೇಕು, ಇನ್ನಷ್ಟು ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಗುರುಗಳು ಹೇಳ್ತಾರೆ, ಎಸ್, ನೀವು ಪ್ರಚಾರ ಮಾಡ್ತೀರಿ, ಪ್ರಪಂಚಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡ್ತೀರಿ, ನೀವು ಸೀರಿಯಸ್ ಆಗಿದ್ದೀರಿ ಅಂತ ಹೇಳ್ತಾರೆ. ಹಾಗಾಗಿ ಶ್ರವಣ ಬಹಳ ಮುಖ್ಯವಾಗಿರ್ತದೆ. ಅದರಲ್ಲಿ ಕೇಳುವುದರಲ್ಲಿ ಕೂಡ 3 ವಿಧ ಇದೆ. ಒಂದು, ನಾವು ಕೇಳಿಸ್ಕೊಂಡು ಒಂದು ಕಿವಿಯಲ್ಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಡುವಂಥದ್ದು. ಇನ್ನೊಂದು, ನಾವು ಏನ್ ಕೇಳ್ತೇವೆ ಅದನ್ನ ಹಾಗೆ ಹೇಳುವಂಥದ್ದು. ನಂತರ ಕೇಳಿದ್ದನ್ನು ನಾವು ಅದು ಹೃದಯಕ್ಕೆ, ಮನಸ್ಸಿಗೆ ತಕೊಂಡು ಹೇಳುವಂಥದ್ದು. ಇದು ಬಹಳ ಮುಖ್ಯವಾಗಿರ್ತದೆ, ಚಿಂತನೆ ಮಾಡಿ ಹೇಳುವಂಥದ್ದು. ಹಾಗೆ ಇಲ್ಲಿ ಹೇಳುವಂಥದ್ದು, ಭಗವಂತ ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸ. ಇಲ್ಲಿ ಆಧ್ಯಾತ್ಮಿಕದಲ್ಲಿ ಯೋಗಾಭ್ಯಾಸ ಅಂತ ಹೇಳಿದ್ರೆ ನಾವು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಇದನ್ನು ಮಾಡೋದ್ರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಅನ್ನುವುದನ್ನು ಕೇಳು. ಜ್ಞಾನಂ ತೇ ಅಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಾಮವಶಿಷ್ಯತೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಇಲ್ಲಿ ಭಗವಂತ ಸಂಪೂರ್ಣವಾಗಿ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಇದನ್ನು ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ್ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರೋದಿಲ್ಲ. ಆಧ್ಯಾತ್ಮಿಕ ಜ್ಞಾನ, ನಾನು ಈ ದೇಹವಲ್ಲ, ನಾನು ಆತ್ಮ. ಏಕೆ ಅನೇಕ ಜನರು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ? ಇದನ್ನು ನೀವು ಝೂಮ್ ಚಾಟ್ ನಲ್ಲಿ ಉತ್ತರವನ್ನು ಹಾಕಬಹುದು. ಏಕೆ ಅನೇಕ ಜನರು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇದನ್ನು ಯಾವ ರೀತಿಯಾಗಿ ಅರ್ಥೈಸಬಹುದು ಅಂತ ಹೇಳಿದ್ರೆ, ಈಗ ಒಂದು ಓಟದ ಸ್ಪರ್ಧೆ ಅಂತ ಇಟ್ರೆ ಅಲ್ಲಿ ವಿನ್ ಆಗೋರು ಒಬ್ಬರು ಮಾತ್ರ. ಅದೇ ರೀತಿ ಸಾವಿರಾರು ಜನರು ಪ್ರಯತ್ನಿಸಿದ್ರು ಕೂಡ ಪರಿಪೂರ್ಣತೆಗಾಗಿ ಅಂತ ಹೇಳಿದ್ರೆ ಭಗವಂತನನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ, ಆದ್ರೆ ಅದರಲ್ಲಿ ಒಬ್ಬನು ಕೂಡ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಹೇಳೋದಕ್ಕೆ ಕಷ್ಟ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ದಿವ್ಯ ಜ್ಞಾನದಲ್ಲಿ ಯಾರಿಗೂ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಕೃಷ್ಣ ಮತ್ತು ಅವನ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಭಕ್ತನಾದವನಿಗೆ ಅವನನ್ನು ಅರಿಯುವಂತ ಜ್ಞಾನವನ್ನು ಕೊಡ್ತಾನೆ. ಆದುದರಿಂದ ಎಷ್ಟು ಜನ್ಮಗಳ ನಂತರ ಅಂದ್ರೆ 1000 ಮನುಷ್ಯರಲ್ಲಿ ಒಬ್ಬ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬಹುದು. ಕೃಷ್ಣ ಭಕ್ತಿ ಈ ಕಲಿಯುಗದಲ್ಲಿ ತುಂಬಾ ವಿರಳ, ಕೃಷ್ಣನೇ ಹೇಳಿದ್ದಾನೆ. ಆದ್ರೆ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ವೆಲ್ ಸ್ಕಾಲರ್ಡ್ ಆಗಿರ್ಬೇಕು ಅಂತ ಇಲ್ಲ. ಯಾಕಂತ ಹೇಳಿದ್ರೆ ಈ ಮೆಟೀರಿಯಲ್ ಎಜುಕೇಶನ್ಗೂ ಸ್ಪಿರಿಚುವಲ್ ಎಜುಕೇಶನ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ, ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವರು ಎಷ್ಟೋ ವೆಲ್ ಎಜುಕೇಟೆಡ್ ಆಗಿರ್ಬೋದು, ಆದ್ರೆ ಭಗವಂತನನ್ನು ಅರಿಯೋದಕ್ಕೆ ಅಷ್ಟು ಸುಲಭ ಇಲ್ಲ, ಆಧ್ಯಾತ್ಮಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ. ಮೊದಲಿಗೆ ನಾವು
ಭಗವಂತನನ್ನು ಆಕ್ಸೆಪ್ಟ್ ಮಾಡ್ಬೇಕು. ಭಗವಂತನಿದ್ದಾನೆ, ನಾನು ಭಗವಂತನ ದಾಸ, ನಾನು ಭಗವಂತನ ಸೇವಕ ಅಂತ ಹೇಳಿ ತಿಳಿಬೇಕು. ಇದಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ, 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಈ ಜಪಿಸಲು ತಿಳಿಸ್ತಾರೆ. ಅವರು ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿದ್ರು. ಅದಾದ್ಮೇಲೆ ಅವರು ಪಶ್ಚಿಮ ಬಂಗಾಳದಿಂದ ಈ ಒಂದು ದಕ್ಷಿಣ ಭಾರತದ ಕಡೆಗೆ ಬಂದು ಕೆಲವು ಮಂದಿರಗಳಿಗೆ ಭೇಟಿ ನೀಡ್ತಾರೆ. ಕೃಷ್ಣ ಪ್ರಜ್ಞೆಯನ್ನು, ಹರೇ ಕೃಷ್ಣ ಮಹಾಮಂತ್ರದ ಮಹತ್ವವನ್ನು ಮಾಡೋದಕ್ಕೋಸ್ಕರ ಪ್ರಚಾರ ಮಾಡ್ತಾರೆ. ತಮಿಳುನಾಡುವಿನ ಶ್ರೀರಂಗಂನಲ್ಲಿ 4 ತಿಂಗಳು ವಾಸವಾಗಿರ್ತಾರೆ ಅವರು ಚಾತುರ್ಮಾಸ್ಯ ಸಮಯದಲ್ಲಿ. ಅಲ್ಲಿ ರಾಮಾನುಜ ಸಂಪ್ರದಾಯ ಇರುತ್ತೆ. ಅಂತ ಹೇಳಿದ್ರೆ ಈ ಲಕ್ಷ್ಮೀ ಸಂಪ್ರದಾಯ. ರಂಗನಾಥ ದೇವಸ್ಥಾನದ ಒಳಗಡೆ ಬಂದು ಅಲ್ಲಿ ಕುಳಿತಿದ್ದಾಗ ಅಲ್ಲಿ ರಾಮಾನುಜಾಚಾರ್ಯರ ಶಿಷ್ಯರೆಲ್ಲ ಕುಳಿತಿದ್ರು. ಅದರಲ್ಲಿ ಒಬ್ಬ ಶಿಷ್ಯ ಭಗವದ್ಗೀತೆಯನ್ನು ತುಂಬಾ ಶ್ರದ್ಧಾಪೂರ್ವಕವಾಗಿ ಕೈಯಲ್ಲಿ ಹಿಡಿದುಕೊಂಡು ಪುಟ ತಿರುಗಿಸ್ತಾ ಇರ್ತಾನೆ. ಹೀಗೆ ನೋಡ್ತಾ ಇರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ನಗ್ತಾ ಇದ್ದ, ಸ್ವಲ್ಪ ಹೊತ್ತಿನಲ್ಲಿ ಅಳ್ತಾ ಇದ್ದ. ಹೀಗೆ 2-3 ದಿವಸ ಚೈತನ್ಯ ಮಹಾಪ್ರಭುಗಳು ಆತನನ್ನು ಗಮನಿಸ್ತಾರೆ. ನಂತರ ಅವನ ಹತ್ತಿರ ಹೋಗಿ ಕೇಳ್ತಾರೆ, ನೀನು ಯಾಕೆ ಭಗವದ್ಗೀತೆ ಪುಸ್ತಕವನ್ನು ಜಸ್ಟ್ ಪುಟಗಳನ್ನು ಮಾತ್ರ ತಿರುಗಿಸ್ತಾ ಇದೀಯಾ? ಕವರಿಂಗ್ ಪೇಜ್ ನೋಡ್ತೀಯಾ, ಲಾಸ್ಟ್ ಪೇಜ್ ನೋಡ್ತೀಯಾ, ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ಉತ್ತರಿಸ್ತಾನೆ, ಸ್ವಾಮಿ, ನನ್ನ ಗುರುಗಳು ನನಗೆ ಭಗವದ್ಗೀತೆಯನ್ನು ನೀನು ಓದ್ಬೇಕು, ಜ್ಞಾನವನ್ನು ನೀನು ಪಡಿಬೇಕು, ಅದು ಬೇಸಿಕ್ ನಾಲೆಜ್, ಅದನ್ನು ನೀನು ಪಡಿಲೇಬೇಕು ಅಂತ ಹೇಳಿದ್ದಾರೆ. ಆದ್ರೆ ನನಗೆ ಓದುವುದಕ್ಕೆ ಬರೆಯುವುದಕ್ಕೆ ಬರೋದಿಲ್ಲ, ಓದು ಬರಹ ಇಲ್ಲ, ನನಗೆ ತುಂಬಾ ಕಷ್ಟ ಇದೆ ಓದ್ಲಿಕ್ಕೆ, ನಾನು ಹೇಗೆ ಓದ್ಲಿ? ಆದ್ರೆ ಗುರುವಿನ ಆಜ್ಞೆಯನ್ನು ಪಾಲಿಸ್ಬೇಕು ಅಂತ ಹೇಳಿ ಪುಸ್ತಕ ನೋಡ್ತಾ ಇದ್ದೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸರಿ, ಆದ್ರೆ ನೀನು ಭಗವದ್ಗೀತೆ ಮುಖಪುಟ ನೋಡಿದಾಗ ಯಾಕೆ ನಿನ್ನ ಕಣ್ಣಲ್ಲಿ ನೀರ್ ಬರ್ತಿದೆ? ನೀನ್ ಯಾಕೆ ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ನನಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ, ಆದ್ರೆ ಕೃಷ್ಣ ಪರಮಾತ್ಮ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ, ಜಗದೊಡೆಯ, ಜಗನ್ನಾಥ ಆದ್ರೂ ಕೂಡ ಅಷ್ಟು ದೊಡ್ಡ ಅಂತ ಹೇಳಿದ್ರೆ ತುಂಬಾನೇ ಎಲ್ಲರಿಗಿಂತ ದೊಡ್ಡವನಾಗಿರುವ ದೇವರು ತನ್ನ ಭಕ್ತ ಅರ್ಜುನನಿಗೋಸ್ಕರ ಸಾರಥಿಯ ಸ್ಥಾನವನ್ನು ವಹಿಸಿಕೊಂಡು ಅವನು ತನ್ನ ಭಕ್ತನ ಸೇವೆಯನ್ನು ಕೂಡ ಮಾಡ್ಲಿಕ್ಕೆ ರೆಡಿ ಇದ್ದಾನೆ. ಇಷ್ಟೊಂದು ಭಗವಂತನೇ ನಮ್ರನಾಗಿರುವಾಗ ನಮ್ಮಲ್ಲಿ ಯಾಕೆ ನಮ್ರತೆ ಬರೋದಿಲ್ಲ? ಪ್ರತಿಯೊಂದರಲ್ಲೂ ಭಗವಂತ ತನ್ನ ಭಕ್ತರ ಸೇವೆ ಮಾಡ್ಲಿಕ್ಕೆ ಯಾವಾಗ್ಲೂ ರೆಡಿ ಆಗಿರ್ತಾನೆ. ಯಾಕೆಂದ್ರೆ ಭಕ್ತರ ಮತ್ತು ಭಗವಂತನ ನಡುವೆ ಆ ಒಂದು ಸ್ಪಂದನೆ ಏನಿರುತ್ತೆ ಅದು ಯಾವಾಗ್ಲೂ ಕೂಡ ಭಕ್ತ ಭಗವಂತನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನೆ, ಭಗವಂತ ಯಾವಾಗ್ಲೂ ಭಕ್ತನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನೆ. ಸುಧಾಮನ ಕಥೆಯಲ್ಲಿ ಕೂಡ ನೀವು ನೋಡಿರ್ಬೋದು, ಭಗವಂತ ಸುಧಾಮನ ಕಾಲು ತೊಳೆದು ಅತಿಥಿ ಸತ್ಕಾರ ಮಾಡ್ತಾನೆ. ಭಗವಂತ ಎಲ್ಲಾ ಕೊಡ್ತಾನೆ ಸುಧಾಮನಿಗೆ. ತುಂಬಾ ಬಡವನಾಗಿರ್ತಾನೆ ಸುಧಾಮ. ಅಂದ್ರೆ ಭಗವಂತ ತನ್ನ ಭಕ್ತರ ಒಂದು ಇಚ್ಛೆಯನ್ನು ಪೂರೈಸೋದಕ್ಕೋಸ್ಕರ ಅಥವಾ ಭಕ್ತರ ಸೇವೆ ಮಾಡುವಲ್ಲಿ ಅಥವಾ ಭಕ್ತರಿಗೆ ಸಂತೋಷ ಕೊಡುವಲ್ಲಿ ಯಾವತ್ತೂ ವಿಫಲನಾಗುವುದಿಲ್ಲ. ಅದಕ್ಕೆ ಭಗವಂತನ ಹೆಸರು ಅಚ್ಯುತ ಅಂತ, ಯಾವತ್ತೂ ಚ್ಯುತಿ ಇಲ್ಲ. ಕೃಷ್ಣ ಹೇಳ್ತಾನೆ, ಭಕ್ತ್ಯಾಮಾಂ ಅಭಿಜಾನಾತಿ, ಭಕ್ತರು ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಗುರು ಕೃಷ್ಣ ಕೃಪಾ ಹೊಯ್ ಭಕ್ತಿ ಲತಾ ಬೀಜ್ ಅಂತ ಹೇಳಿದ್ರೆ ನಮ್ಮ ಸ್ವಂತ ಆ ಪ್ರಯತ್ನದಿಂದ ನಮಗೆ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ, ಗುರು ಹಾಗೂ ಕೃಷ್ಣನ ಕೃಪೆ ಬೇಕು. 8 ಭೌತಿಕ ಶಕ್ತಿಗಳನ್ನು ಹೆಸರಿಸಿ. ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು ಉತ್ತರವನ್ನು. ಓಕೆ, ಆಗಿನ ಪ್ರಶ್ನೆಗೆ ನಾಗೇಶ್ ಮತ್ತು ಜ್ಯೋತಿ ಅವರು ಉತ್ತರವನ್ನು ನೀಡಿದ್ದಾರೆ. ಆಸಕ್ತಿ ಇಲ್ಲದ ಚಂಚಲ ಮನಸ್ಸು, ಮೋಸ್ಟ್ ಆಫ್ ದೆಮ್ ಇಂಡಲ್ಜ್ ಇನ್ ವರ್ಲ್ಡ್ಲಿ ಪ್ರೆಷರ್ಸ್. ಎಸ್, ಹೌದು. ಆಗಿನ ಪ್ರಶ್ನೆ ಇತ್ತು, ಏಕೆ ಅನೇಕ ಜನರು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ? ಎಸ್, ಧನ್ಯವಾದಗಳು. ಈಗ 8 ಭೌತಿಕ ಶಕ್ತಿಗಳನ್ನು ಹೆಸರಿಸಿ. ಇದನ್ನು ನೀವು ಚಾಟ್ ನಲ್ಲಿ ಉತ್ತರವನ್ನು ಹಾಕಬಹುದು.
ಭೂಮಿರಾಪೋ ನಲೋ ವಾಯು ಕಂ ಮನೋ ಬುದ್ಧಿರೇವ ಚ ಅಹಂಕಾರ ಇದೀಯಂ ಮೇ ಭಿನ್ನ ಪ್ರಕೃತಿರಷ್ಟದಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಇಲ್ಲಿ ಭಗವಂತನ 3 ಶಕ್ತಿಗಳು: ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ. ಬಹಿರಂಗ ಶಕ್ತಿ ಅಂತ ಹೇಳಿದ್ರೆ ಮಹಾಮಾಯೆ, ದೇವಿಗೆ ವಹಿಸಿಕೊಟ್ಟಿದ್ದಾನೆ ಭಗವಂತ. ನಂತರ ಅಂತರಂಗ ಶಕ್ತಿ ಯೋಗ ಮಾಯೆ, ರಾಧಾರಾಣಿ ನೋಡ್ಕೊಳ್ತಾಳೆ. ಮತ್ತೆ ತಟಸ್ಥ ಶಕ್ತಿ ಅಂದ್ರೆ ಜೀವಿಗಳು, ನಾವೆಲ್ಲರೂ ಕೂಡ. ನಾವು ಜೀವಿಗಳು ತಟಸ್ಥ ಶಕ್ತಿ ಯಾಕೆ ಅಂತ ಹೇಳಿದ್ರೆ ನಾವೀಗ ಬಹಿರಂಗ ಶಕ್ತಿಯಲ್ಲಿ ಇದ್ದೇವೆ, ಆದ್ರೆ ನಮಗೆ ಅಂತರಂಗ ಶಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ನಾವು ಆಧ್ಯಾತ್ಮಿಕದಲ್ಲಿ ಇದ್ರೆ. ಸೊ ಇಲ್ಲಿ ಸಾಂಖ್ಯದಲ್ಲಿ 24 ಎಲಿಮೆಂಟ್ಸ್ ಇದೆ. ಯಾವ್ದೆಲ್ಲ ಅಂತ ಹೇಳಿದ್ರೆ ಪಂಚಮಹಾಭೂತಗಳು, ಪಂಚೇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, 3 ಗುಣಗಳು, ಸತ್ವ, ರಜೋ, ತಮೋ ಗುಣಗಳು. ಸೊ ಇಲ್ಲಿ ಪಂಚಮಹಾಭೂತಗಳು ಅಂತ ಹೇಳಿದ್ರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ನಂತರ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಆಯ್ತು. ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಜ್ಞಾನೇಂದ್ರಿಯ ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಬಾಯಿಯಿಂದ ರುಚಿ, ಮೂಗಿನಿಂದ ಗಂಧ, ಚರ್ಮದಿಂದ ಸ್ಪರ್ಶ. ಕರ್ಮೇಂದ್ರಿಯಗಳು ಬಾಯಿ ಮಾತಾಡ್ಲಿಕ್ಕೆ, ಕೈ ಕೆಲಸ ಮಾಡ್ಲಿಕ್ಕೆ, ಕಾಲು ನಡೆದಾಡ್ಲಿಕ್ಕೆ, ಜನನಾಂಗ, ಮಲ ವಿಸರ್ಜನೆ. 3 ಗುಣಗಳು ಸತ್ವ, ರಜಸ್ಸು, ತಮಸ್ಸು. ಈ 24ಕ್ಕೆ ಆತ್ಮ ಪರಮಾತ್ಮನನ್ನು ಕನೆಕ್ಟ್ ಮಾಡ್ಬೇಕು. ಇವಿಷ್ಟು 24 ಎಲಿಮೆಂಟ್ಸ್. ಇಲ್ಲಿ ಸಾಂಖ್ಯದಲ್ಲಿ 24 ಎಲಿಮೆಂಟ್ಸ್ ಇದೆ. ಇದನ್ನು ಇಲ್ಲಿ ಭಗವಂತ ಹೇಳುವಂತದ್ದು ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ ಹೇಳಿ. ಈ ತುಂಬಾ ಸಂಸ್ಥೆಗಳು ಆತ್ಮ ಪರಮಾತ್ಮನನ್ನು ಈ 24 ಏನ್ ಎಲಿಮೆಂಟ್ಸ್ ಇದೆ ಇದಕ್ಕೆ ಕನೆಕ್ಟ್ ಮಾಡೋದಿಲ್ಲ. ಆತ್ಮ ಪರಮಾತ್ಮನನ್ನು ಕನೆಕ್ಟ್ ಮಾಡಿದ್ರೆ ಮಾತ್ರ ಅದು ಕಂಪ್ಲೀಟ್ ಆಗುವಂಥದ್ದು. ಈಗ ಈ ಒಂದು ಐಹಿಕ ಸೃಷ್ಟಿಗೆ ಕೃಷ್ಣನ ಸ್ವಾಂಶ ವಿಸ್ತರಣೆಯ 3 ವಿಷ್ಣು ರೂಪಗಳನ್ನು ತಳೆಯುತ್ತದೆ. ಭಗವಂತ ತನ್ನನ್ನು ವಿಸ್ತರಿಸಿಕೊಂಡು ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಈ ಕಡೆ ಬಲರಾಮನಿಂದ ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಸುದೇವನಿಂದ ರಾಮ, ಸಂಕರ್ಷಣನಿಂದ ಲಕ್ಷ್ಮಣ, ಪ್ರದ್ಯುಮ್ನನಿಂದ ಭರತ, ಅನಿರುದ್ಧನಿಂದ ಶತ್ರುಘ್ನ. ಹಾಗೆ ಇಲ್ಲಿ ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣನಿಂದ ನಾರಾಯಣ, ನಾರಾಯಣನಿಂದ 2ನೇ ಸಂಕರ್ಷಣ, 2ನೇ ಸಂಕರ್ಷಣದಿಂದ 3 ಪುರುಷಾವತಾರ. ಕಾರಣೋದಕಶಾಯ ವಿಷ್ಣುವಿಂದ ಗರ್ಭೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣುವಿಂದ ಕ್ಷೀರೋದಕಶಾಯ ವಿಷ್ಣು. ಕಾರಣೋದಕಶಾಯ ವಿಷ್ಣು ಆ ಒಂದು ಮಹತ್ತತ್ವದ ಮೇಲೆ ಗ್ಲಾನ್ಸ್ ಮಾಡುವಂಥದ್ದು, ಟೋಟಲಿ ಡಾರ್ಕ್ ಇರುತ್ತೆ. ಅಲ್ಲಿ ಗ್ಲಾನ್ಸ್ ಮಾಡಿದ ನಂತರ ಅನ್ಲಿಮಿಟೆಡ್ ಬ್ರಹ್ಮಾಂಡಗಳು ಸೃಷ್ಟಿ ಆಗುತ್ತೆ. ಗರ್ಭೋದಕಶಾಯ ವಿಷ್ಣು ಆ ಬ್ರಹ್ಮಾಂಡಕ್ಕೆ ಹೋಗುವಂಥದ್ದು. ಕ್ಷೀರೋದಕಶಾಯ ವಿಷ್ಣು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರುವಂಥದ್ದು. ಸೊ ಈ 3 ವಿಷ್ಣು ರೂಪಗಳನ್ನು ಅರಿತವನು ಐಹಿಕ ಬಂಧನದಿಂದ ಮುಕ್ತನಾಗಬಲ್ಲ. ಅಪರೇಯಾಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಾಯೇದಂ ಧ್ಯಾರ್ಯತೆ ಜಗತ್. ಓಕೆ, ಸುಮಿತ್ರಮ್ಮ ಅವರು 8 ಭೌತಿಕ ಶಕ್ತಿಗಳನ್ನು ಚಾಟ್ ಅಲ್ಲಿ ಹಾಕಿದ್ದಾರೆ. ಇಲ್ಲಿ 5ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಈ ಒಂದು ಇನ್ನು ಶ್ರೇಷ್ಠವಾದ ಶಕ್ತಿ ಅಂತ ಹೇಳಿದ್ರೆ ಯಾರು? ಜೀವಿಗಳು. ಈಗ ಇದು ಅಪರಾಶಕ್ತಿ. ಯಾವುದು? ಭೂಮಿ, ನೀರು, ಅಗ್ನಿ, ವಾಯು, ಮನಸ್ಸು, ಬುದ್ಧಿ, ಅಹಂಕಾರ. ಇದು ಅಪರಾಶಕ್ತಿ, ಇನ್ಫೀರಿಯರ್ ಎನರ್ಜಿ ಅಂತ ಹೇಳಿದ್ರೆ ಕೆಳಮಟ್ಟದ ಶಕ್ತಿ ಆಗಿರುತ್ತೆ. ಸುಪೀರಿಯರ್ ಎನರ್ಜಿ ಅಂತ ಹೇಳಿದ್ರೆ ಶ್ರೇಷ್ಠ ಶಕ್ತಿ, ಜೀವಿಗಳು.
ಯಾಕೆ ನಾವು ಸುಪೀರಿಯರ್ ಅಂತ ಹೇಳಿದ್ರೆ, ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ನ ಬಹುನಾಂ ವಿದದಾತಿ ಕಾಮನ್ ಅಂತ ಹೇಳಿದ್ರೆ, ನಾವು ಕೂಡ ನಿತ್ಯ ಅಂದ್ರೆ ಜೀವಿ ಆತ್ಮ ನಿತ್ಯ, ಭಗವಂತ ಕೂಡ ನಿತ್ಯ. ಆದ್ರೆ ಭಗವಂತ ಎಲ್ಲರನ್ನು ಕಂಟ್ರೋಲ್ ಮಾಡ್ತಾರೆ, ನಾವು ನಮ್ಮನ್ನಷ್ಟೇ ಕಂಟ್ರೋಲ್ ಮಾಡಿದಾಗ್ತದೆ. ನಾವು ಅಣು, ಭಗವಂತ ವಿಭು. ಇದನ್ನು ಹೇಗೆ ತಿಳಿಯುವಂತದ್ದು? ಈಗ ಸಮುದ್ರದ ಒಂದು ಹನಿ ನೀರನ್ನು ತಂದು ಲ್ಯಾಬ್ ಅಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅದು ಕ್ವಾಲಿಟಿಯಲ್ಲಿ ಸೇಮ್ ಇರ್ತದೆ, ಗುಣಾತ್ಮಕವಾಗಿ ಒಂದೇ ಇರ್ತದೆ, ಆದ್ರೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನಾವು ಅಣು ಆದ್ರೆ ಭಗವಂತ ವಿಭು. ಇದನ್ನ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರಕೃತಿ ಸಂಪನ್ಮೂಲಗಳನ್ನು ನಾವು ಬಳಸಿಕೊಂಡು ಅದರ ಮೇಲೆ ಯಜಮಾನಿಕೆಯನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾವು ಸುಪೀರಿಯರ್ ಅಂತ ಹೇಳಿ ನಾವು ತಿಳಿಯುವಂತದ್ದು. ಆಕ್ಚುಲಿ ನಮಗಿಂತ ಸುಪೀರಿಯರ್ ಯಾರಿದ್ದಾನೆ? ಭಗವಂತ ಇದ್ದಾನೆ. ಇದೆಲ್ಲವೂ ಕೂಡ ಭಗವಂತನೇ ಸೃಷ್ಟಿಸಿರುವಂತದ್ದು, ನಾವು ಭಗವಂತನ ಸೇವಕರು. ಹಾಗಾಗಿ ಪ್ರಭುಪಾದರು ಹೇಳ್ತಾರೆ, ನಾವು ಕೋಆಪರೇಟಿವ್ ಮೋಡ್ ಅಲ್ಲಿ ಹೋಗ್ಬೇಕು. ಈ ಒಂದು ಅಪರ ಕೆಳಮಟ್ಟದ ಶಕ್ತಿಯನ್ನು ನಾವು ಬಳಸಿಕೊಳ್ಳುವಾಗ. ಮತ್ತಾಪರತರಂ ನ್ಯಾನ್ಯಾತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಏತದ್ಯೋನೀನಿ ಭೂತಾನಿ ಸರ್ವಾಣ್ಯುತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಾ ಪ್ರಭವಃ ಪ್ರಲಯಸ್ತತಾ. ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವೂ ಅಂತ್ಯವೂ ನಾನೇ ಎಂದು ತಿಳಿದುಕೋ. ಇಲ್ಲಿ ಕೃಷ್ಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಆಗಿರ್ತಾನೆ. ಎಲ್ಲವನ್ನು ಕೂಡ ಪರ್ಫೆಕ್ಟ್ ಆಗಿ ಕೃಷ್ಣ ಮ್ಯಾನೇಜ್ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಮಣಿಗಳನ್ನು ದಾರದಲ್ಲಿ ಹೋಲಿಸಿದ ಹಾಗೆ ಎಲ್ಲವನ್ನು ಕರೆಕ್ಟ್ ಆಗಿ ಕೃಷ್ಣ ಮ್ಯಾನೇಜ್ ಮಾಡ್ತಾ ಇದ್ದಾನೆ, ಎಲ್ಲಾ ಒಂದು ಬ್ರಹ್ಮಾಂಡಗಳನ್ನು. ಇಲ್ಲಿ ಕೃಷ್ಣನು ಸಾಕಾರ ರೂಪವ ನಿರಾಕಾರ ರೂಪವ ಅಂತ ಹೇಳೋದಕ್ಕೆ ಇಲ್ಲಿ ಭಗವದ್ಗೀತೆಯಲ್ಲಿ ನಮ್ಗೆ ಸ್ಪಷ್ಟ ಆಗುತ್ತೆ. ಕೃಷ್ಣನಿಗೆ ರೂಪ ಇದೆ, ಸಾಕಾರ ರೂಪದಲ್ಲಿ ನಾವು ಕೃಷ್ಣನನ್ನು ಪೂಜಿಸ್ಬೇಕು. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಬ್ರಹ್ಮ ಹೇಳುವಂಥದ್ದು, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಭಗವಂತನಿಗೆ ಸಚ್ಚಿದಾನಂದ ರೂಪ, ಭಗವಂತ ಆಧ್ಯಾತ್ಮಿಕ ರೂಪದಲ್ಲಿ ಬರುವಂತದ್ದು. ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಹೇಳಿದ್ರೆ, ಇಲ್ಲಿ ಭೌತಿಕ ಅಂತ ಹೇಳಿದ್ರೆ ಇದು 1/4, ಮತ್ತೆ ಆಧ್ಯಾತ್ಮಿಕ ಲೋಕ ಅಂತ ಹೇಳಿದ್ರೆ ಇದು 3/4 ಭಾಗ, 3/4. ಸೊ ಇದೆಲ್ಲದಕ್ಕೂ ಕೂಡ ಮೂಲ ಯಾರು? ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಎಲ್ಲದಕ್ಕೂ ಕೃಷ್ಣನೇ ಅಂತ ಹೇಳಿ ನಾವು ತಿಳಿಬೇಕು. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವ ವೇದೇಶು ಶಬ್ದಃ ಕೇ ಪೌರುಷಂ ಋಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯ ಚಂದ್ರರಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವೂ, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಇಲ್ಲಿ ನಮಗೆ ಕೃಷ್ಣನನ್ನು ನೋಡುವ ಅರ್ಹತೆ ಇಲ್ಲ.
ಈಗ ಕೃಷ್ಣ ಎಲ್ಲ ಕಡೆ ಇದ್ದಾನೆ, ಬಟ್ ನಮಗ್ ಕಾಣಿಸೋದಿಲ್ಲ. ಯಾರಿಗೆ? ಶುದ್ಧ ಭಕ್ತರಿಗೆ ಕಾಣಿಸ್ತಾನೆ. ಈಗ ಉದಾಹರಣೆಗೆ ಪ್ರಹ್ಲಾದ ಹಿರಣ್ಯಕಶಿಪು ಕೇಳ್ತಾನೆ, ಈ ಕಂಬದಲ್ಲಿ ಇದ್ದಾನ ನರಸಿಂಹ ಅಂತ ಹೇಳಿದಾಗ ಹೌದು ಇದ್ದಾನೆ ಅಂತ ಹೇಳ್ತಾನೆ. ಹಾಗೆ ಸರಿಯಾಗಿ ಅವನು ಹಿರಣ್ಯಕಶಿಪು ಕಂಬವನ್ನು ಹೊಡೆಯುವಾಗ ಅಲ್ಲಿಂದ ನರಸಿಂಹ ಬರುವಂತದ್ದು. ಇಲ್ಲಿ ಶುದ್ಧ ಭಕ್ತರಿಗೆ ಕಾಣ್ತಾರೆ ಕೃಷ್ಣ, ಆದ್ರೆ ನಮಗ್ ಕಾಣಿಸೋದಿಲ್ಲ. ಹಾಗಾಗಿ ಇಲ್ಲಿ ಭಗವಂತ ಹೇಳುವಂತದ್ದು, ಎಲ್ಲೆಲ್ಲಿ ನಾವು ಕೃಷ್ಣನ ನೋಡ್ಬೋದು? ಈಗ ನೀರಿನಲ್ಲಿ ರುಚಿ. ಈಗ ಸಮುದ್ರದ ನೀರು ಅದು ಉಪ್ಪಾಗಿರ್ತದೆ, ಅದನ್ನು ಯಜ್ಞ ಮಾಡುವ ಮೂಲಕ ಏನಾಗುತ್ತೆ, ಅದು ಆವಿಯಾಗಿ ನಂತರ ಮೋಡ ಆಗಿ ಮತ್ತೆ ಈಗ ಮಳೆ ರೂಪದಲ್ಲಿ ಬರುವಂತದ್ದು, ಇವಾಪರೇಟ್ ಆಗುವಂತದ್ದು. ಸಾಲ್ಟ್ ವಾಟರ್ ಇವಾಪರೇಟ್ ಆಗಿ ಮಳೆ ಬರುವಂತದ್ದು, ಅದು ಸಿಹಿ ನೀರು. ಹಾಗೆ ಇಲ್ಲಿ ಯಜ್ಞ ಮಾಡೋದು ಅಂತ ಹೇಳಿದ್ರೆ ಈಗ ಸಂಕೀರ್ತನ ಯಜ್ಞ, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತದ್ದು. ನಂತರ ಸೂರ್ಯ ಚಂದ್ರರಲ್ಲಿ ಬೆಳಕು. ಈ ಸೂರ್ಯ ಚಂದ್ರರು ಹೇಗೆ ಅಂತ ಹೇಳಿದ್ರೆ ಭಗವಂತನ ಎರಡು ಕಣ್ಣುಗಳಿದ್ದ ಹಾಗೆ. ಸೂರ್ಯ ಅಂದ್ರೆ ಹಾಟ್ ಐ, ಚಂದ್ರ ಅಂತ ಹೇಳಿದ್ರೆ ಕೋಲ್ಡ್ ಐ. ಸೂರ್ಯ ಚಂದ್ರರು ಎಲ್ಲಾ ದೇವತೆಗಳು ಕೂಡ ಭಗವಂತನ ಆಜ್ಞಾನುಸಾರವಾಗಿ ಅವರ ಒಂದು ಕರ್ತವ್ಯವನ್ನು ಮಾಡುವಂತದ್ದು. ಇಲ್ಲಿ ನಾವು ಭಗವಂತನ ನೋಡ್ಬೋದು ಅಂತ ಹೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ನಾವು ಇದರ ಬಗ್ಗೆ ತಿಳಿಯಲಿದ್ದೇವೆ. ಕೃಷ್ಣ ನೀರಿನ ರುಚಿಯ ಬಗ್ಗೆ ಏಕೆ ಮಾತನಾಡ್ತಾನೆ? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಕೃಷ್ಣ ನೀರಿನ ರುಚಿಯ ಬಗ್ಗೆ ಏಕೆ ಮಾತನಾಡ್ತಾನೆ? ಇದನ್ನು ಹೇಗೆ ಅರ್ಥೈಸ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ನಿರಾಕಾರವಾದಿ ಮತ್ತು ಭಕ್ತರು, ಅಭಕ್ತರು ಮತ್ತು ಅಭಕ್ತರು ಏನ್ ಮಾಡ್ತಾರೆ? ನೀರು ಕುಡಿಲಿಕ್ಕೆ ಅಂತೇಳಿ ಸಂತೋಷವಾಗಿ ಕುಡಿತಾರೆ. ಅರೆ ಭಕ್ತ ಏನ್ ಮಾಡ್ತಾನೆ? ಆ ನೀರು ಕುಡಿಯುವಾಗ ಭಗವಂತನಿಗೆ ಧನ್ಯವಾದ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಭಗವಂತನ ಒಂದು ಕೃಪೆಯಿಂದ ಸಿಕ್ಕಿರುವಂತದ್ದು. ಈಗ ನಾವು ಎಲ್ಲೆಲ್ಲಿ ಭಗವಂತನ ನೋಡ್ಬೋದು ಅಂತ ಹೇಳಿದ್ರೆ, ನೀರಿನಲ್ಲಿ ರುಚಿ, ಸೂರ್ಯ ಚಂದ್ರರಲ್ಲಿ ಬೆಳಕು, ವೈದಿಕ ಮಂತ್ರಗಳಲ್ಲಿ ಓಂಕಾರ, ಆಕಾಶದಲ್ಲಿ ಧ್ವನಿ, ಮನುಷ್ಯನಲ್ಲಿ ಸಾಮರ್ಥ್ಯ, ಭೂಮಿಯಲ್ಲಿ ಪರಿಮಳ, ಬೆಂಕಿಯಲ್ಲಿ ಶಾಖ, ಅದೆಲ್ಲವೂ ಜೀವಿಸುತ್ತದೆ ಜೀವನ, ಎಲ್ಲಾ ತಪಸ್ವಿಗಳ ತಪಸ್ಸು, ಎಲ್ಲಾ ಅಸ್ತಿತ್ವಗಳ ಮೂಲ ಬೀಜ, ಬುದ್ಧಿವಂತರಲ್ಲಿ ಬುದ್ಧಿ, ಎಲ್ಲಾ ಶಕ್ತಿಶಾಲಿ ಪುರುಷರಲ್ಲಿ ಪರಾಕ್ರಮ, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ, ಧರ್ಮ ತತ್ವಗಳಿಗೆ ವಿರುದ್ಧವಲ್ಲದ ಲೈಂಗಿಕ ಜೀವನ. ಶ್ರೀಕೃಷ್ಣನ ಬಗ್ಗೆ ಕೆಲವರಿಗೆ ಏಕೆ ಗೊತ್ತಿಲ್ಲ? ಈಗ ಎಲ್ಲರಿಗೂ ಭಗವಂತನ ಬಗ್ಗೆ ಗೊತ್ತಿಲ್ಲ, ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆ ಕೆಲವರಿಗೆ ಗೊತ್ತಿಲ್ಲ? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಚಾಟಲ್ಲಿ ಹಾಕಿ ಉತ್ತರವನ್ನು. ಏಚೈವ ಸಾತ್ವಿಕಾ ಭಾವಾ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನಾತ್ವಹಂ ತೇಷು ತೇ ಮಯಿ. ಇದನ್ನು ತಿಳಿದುಕೋ, ಸಾತ್ವಿಕ, ರಾಜಸ, ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು. ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಓಕೆ, ಡಾಕ್ಟರ್ ಮಹಾಲಕ್ಷ್ಮಿ ಅವರು ಹಾಕಿದ್ದಾರೆ ಚಾಟಲ್ಲಿ ಉತ್ತರವನ್ನು. ಪೂರ್ವ ಜನ್ಮ ಕರ್ಮ, ಈ ಉತ್ತರ ಅವರು ಹಾಕಿರುವಂತದ್ದು. ಶ್ರೀಕೃಷ್ಣನ ಬಗ್ಗೆ ಕೆಲವರಿಗೆ ಏಕೆ ಗೊತ್ತಿಲ್ಲ? ಎಸ್, ಸೊ ಇಲ್ಲಿ ಮೂರು ಗುಣಗಳಲ್ಲಿ
ನೋಡ್ಬೋದು ಇಲ್ಲಿ ನೀವು ಈಗ ರಾಜಸ, ಸತ್ವಗುಣ, ರಜೋಗುಣ, ತಮೋಗುಣ ಇದೆಲ್ಲವೂ ಕೂಡ ಭಗವಂತನೇ ಆ ಶಕ್ತಿ ಆಗಿರುವಂತದ್ದು, ಬಹಿರಂಗ ಶಕ್ತಿ. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ಭಗವಂತನೇ ಆಗಿರ್ತಾನೆ, ಆದ್ರೆ ಭಗವಂತ ಸ್ವತಂತ್ರನಾಗಿರ್ತಾನೆ, ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ. ನಾವು ಈ 3 ಗುಣಗಳಿಗೆ ಒಳಪಟ್ಟಿದ್ದೇವೆ. ಹೇಗೆ ಅಂತ ಹೇಳಿದ್ರೆ ಈ 3 ಗುಣಗಳನ್ನು ಕಂಟ್ರೋಲ್ ಮಾಡುವಂತದ್ದು ಭಗವಂತ. ಆ 3 ಗುಣಗಳನ್ನು ಸೃಷ್ಟಿಸಿದ್ದು ಭಗವಂತ, ಕಂಟ್ರೋಲ್ ಮಾಡುವಂತದ್ದು ಭಗವಂತ. ಭಗವಂತ ಆ 3 ಗುಣಗಳಿಗೆ ಒಳಪಟ್ಟಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕೃಷ್ಣ ಮಾಯೆಯನ್ನು ಕಂಟ್ರೋಲ್ ಮಾಡ್ತಾನೆ. ಈ 3 ಗುಣ ಅಂತ ಹೇಳಿದ್ರೆ ಮಾಯೆ. ಸೊ ಇಲ್ಲಿ ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಅಂದ್ರೆ ಮಹಾಮಾಯೆ ಅವಳು ಕೂಡ ಸ್ವತಂತ್ರವಲ್ಲ, ಮಾಯೆ ಕೂಡ ಸ್ವತಂತ್ರವಲ್ಲ, ಕೃಷ್ಣನಿಗೆ ಡಿಪೆಂಡ್ ಆಗಿದ್ದಾಳೆ, ಕೃಷ್ಣ ಹೇಳಿದಾಗೆ ಮಾಡುವಂಥದ್ದು. ಸೊ ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ, ಗುಣಾತೀತನಾಗ್ತಾನೆ ಅಂತ ತಿಳಿಬಹುದು. ಹಾಗಾಗಿ ಈ ಸತ್ವಗುಣ, ರಜೋಗುಣ, ತಮೋಗುಣ ಕೃಷ್ಣನಿಂದಲೇ ಬಂದಿದ್ರು ಕೂಡ ಕೃಷ್ಣ ಅದಕ್ಕೆ ಒಳಪಟ್ಟಿಲ್ಲ. ಹಾಗಾಗಿ ನಾವು ಏನ್ ಮಾಡ್ತೇವೆ, ಭಗವಂತನ ಅರಿಯೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಈ 3 ಗುಣಗಳಿಂದ ಮೋಹಿತರಾಗಿದ್ದೇವೆ. 3 ಗುಣಗಳಲ್ಲಿ ಇರುವ ಕಾರಣ ನಮಗೆ ಭಗವಂತನನ್ನು ತಿಳಿಯೋದಕ್ಕೆ ಆಗುದಿಲ್ಲ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ತಿಳಿಸ್ತಾರೆ ಏನಂತ ಹೇಳಿದ್ರೆ, ಪ್ರಕೃತಿಯ ತ್ರಿಗುಣಗಳಲ್ಲಿ 4 ವರ್ಗಗಳ ಜನರು ಕಾರ್ಯಪ್ರವೃತ್ತರಾಗ್ತಾರೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಈಗ ಸಾತ್ವಿಕ ಗುಣದಲ್ಲಿ, ಸತ್ವಗುಣದಲ್ಲಿ ಇದ್ರೆ ಅವರು ಬ್ರಾಹ್ಮಣರು ಎಂದು ಕರೀತಾರೆ ಅವರನ್ನ. ಸಂಪೂರ್ಣವಾಗಿ ರಾಜಸ ಗುಣದವರು, ರಜೋಗುಣದಲ್ಲಿದ್ರೆ ಅವರನ್ನು ಕ್ಷತ್ರಿಯರು ಎಂದು ಕರೆಯಲಾಗ್ತದೆ. ರಾಜಸ ಮತ್ತು ತಾಮಸ ಗುಣ ಇದ್ರೆ ಅವರನ್ನು ವೈಶ್ಯರು ಅಂತ ಹೇಳಲಾಗ್ತದೆ. ತಾಮಸದಲ್ಲಿದ್ರೆ ಶೂದ್ರರು ಅಂತ ಹೇಳಿ. ಹಾಗಾಗಿ ನಾವು ಈ 3 ಗುಣಗಳಿಂದ ಭ್ರಮೆಗೆ ಒಳಗಾಗಿರ್ತೇವೆ. ಹಾಗಾಗಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಭಗವಂತನೇ ಹೇಳ್ತಾನೆ. ಯಾರ ಬುದ್ಧಿಯು ಮಾಯೆಯಿಂದ ಆವೃತವಾಗಿರ್ತದೋ ನಾನೇ ಎಲ್ಲದಕ್ಕಿಂತ ದೊಡ್ಡವನು ಎಂಬ ಅಹಂಕಾರದಿಂದ. ಸುಮಿತ್ರಮ್ಮ ಅವರು ಉತ್ತರವನ್ನು ನೀಡಿದ್ದಾರೆ. ಪ್ರಶ್ನೆ ಬಂದು, ಶ್ರೀಕೃಷ್ಣನ ಬಗ್ಗೆ ಕೆಲವರಿಗೆ ಏಕೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆಗಿರ್ಬೋದು. ಒಬ್ಬ ವ್ಯಕ್ತಿಯು ಮಾಯೆಯ ಹಿಡಿತವನ್ನು ಹೇಗೆ ಜಯಿಸಬಹುದು, ಇದನ್ನು ನೀವು ಚಾಟಲ್ಲಿ ಉತ್ತರವನ್ನು ಹಾಕಿ. ಒಬ್ಬ ವ್ಯಕ್ತಿಯು ಮಾಯೆಯ ಹಿಡಿತವನ್ನು, ಈಗ ನಾವು 3 ಗುಣಗಳಿಗೆ ಕೂಡ ಪ್ರತಿಕ್ರಿಯಿಸ್ತೇವೆ. ನಮ್ಮಲ್ಲಿ ಬೆಳಿಗ್ಗೆ ಈಗ ಸತ್ವಗುಣದಲ್ಲಿದ್ರೆ ನಾವು ಮಧ್ಯಾಹ್ನದ ಹೊತ್ತಿಗೆ ರಜೋಗುಣ, ಸಂಜೆ ಹೊತ್ತಿಗೆ ತಮೋಗುಣ ಬರುತ್ತೆ. ಈ ಗುಣಗಳ ಬಗ್ಗೆ ನಾವು 14ನೇ ಅಧ್ಯಾಯದಲ್ಲಿ ಇನ್ನೂ ವಿವರವಾಗಿ ನೋಡಲಿದ್ದೇವೆ. ಸೊ ಈಗ 3 ಗುಣಗಳು ಅಂತ ಹೇಳಿದ್ರೆ ಇದನ್ನು ಮಾಯೆಯ ಹಿಡಿತ. ಆ 3 ಗುಣಗಳನ್ನು ನಮ್ಮನ್ನು ಹರಾಸ್ ಮಾಡ್ತಾ ಇದೆ. ಇದನ್ನು ಹೇಗೆ ಜಯಿಸ್ಬೋದು, ಈ 3 ಗುಣಗಳ ಹಿಡಿತದಿಂದ ಹೇಗೆ ಜಯಿಸ್ಬೋದು ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಶ್ರುತಿ ಅವರು ಹಾಕಿದ್ದಾರೆ ಏನಂತ ಹೇಳಿದ್ರೆ, ಭಕ್ತಿ ಹಾಗೂ ದೇವರ ಸೇವೆ, ನಾಮ ಜಪಗಳಿಂದ, ಕೃಷ್ಣ ಪ್ರಜ್ಞೆ ಮೂಲಕ ಅಂತ ಹೇಳಿ ನೇತ್ರಾವತಿ ಅವರು ಹಾಕಿದ್ದಾರೆ. ಜಪ ಮಾಡೋದ್ರಿಂದ. ಸುಮಿತ್ರಮ್ಮ ಅವರು ಕೃಷ್ಣರ ಭಕ್ತಿಯಿಂದ ಅಂತ ಹೇಳಿ. ಉತ್ತರ ಹೇಳಿದವರಿಗೆ ಧನ್ಯವಾದಗಳು. ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ.
ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವೀ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಇಲ್ಲಿ ಭಗವಂತನೇ ಸೃಷ್ಟಿಸಿರುವಂತದ್ದು. ಓಕೆ, ಡಾಕ್ಟರ್ ಮಹಾಲಕ್ಷ್ಮಿ ಅವರು ಕೂಡ ಉತ್ತರವನ್ನು ನೀಡಿದ್ದಾರೆ. ಆಲ್ವೇಸ್ ಬಿ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಸೊ ಇಲ್ಲಿ ಹೇಳುವಂತದ್ದು ಈ 3 ಗುಣಗಳನ್ನು ಭಗವಂತನೇ ಸೃಷ್ಟಿಸಿರುವಂತದ್ದು. ಇದನ್ನು ಮೀರುವುದು ಬಹಳ ಕಷ್ಟ. ಆದ್ರೆ ಭಗವಂತನಿಗೆ ಶರಣಾದ್ರೆ ನಾವು ಇದನ್ನು ದಾಟಿ ಹೋಗ್ಬಹುದು. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ತಿಳಿಸಿದ್ದಾರೆ ಏನಂತ ಹೇಳಿದ್ರೆ, ಕೈ ಕಾಲುಗಳನ್ನು ಕಟ್ಟಿ ಹಾಕಿದ ಮನುಷ್ಯನು ತನ್ನನ್ನು ತಾನೇ ಬಿಡಿಸಿಕೊಳ್ಳಲಾರ ಅಲ್ವಾ. ನಮ್ಗೆ ಈಗ ಯಾರಾದ್ರೂ ಕಟ್ಟಿ ಹಾಕಿದ್ರೆ ನಮ್ಗೆ ಬಿಡಿಸಿಕೊಳ್ಳೋದಕ್ಕೂ ಆಗೋದಿಲ್ಲ. ಬಂಧನಕ್ಕೆ ಸಿಕ್ಕಿಲ್ಲದ ಯಾರಾದ್ರೂ ಅವನಿಗೆ ನೆರವಾಗ್ಬೇಕು. ಇನ್ನೊಬ್ಬನು ಕೂಡ ಕೈಕಾಲು ಕಟ್ಟಿದ್ದಾನೆ, ಅವನು ಇವನನ್ನ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಯಾರು ಕೈಕಾಲು ಕಟ್ಟಿಲ್ಲ ಅವ್ರು ಮಾತ್ರ ಇವ್ರನ್ನ ಬಿಡಿಸ್ಲಿಕ್ಕೆ ಆಗ್ತದೆ ಅಲ್ವಾ. ಸೊ ತಾನೇ ಕಟ್ಟಿ ಹಾಕಲ್ಪಟ್ಟವನು ಕಟ್ಟಿ ಹಾಕಲ್ಪಟ್ಟ ಮತ್ತೊಬ್ಬನಿಗೆ ಸಹಾಯ ಮಾಡಲಾರ. ನೆರವಾಗುವವನು ಮುಕ್ತನಾಗಿರ್ಬೇಕು. ಆದುದರಿಂದ ಶ್ರೀ ಕೃಷ್ಣ ಅಥವಾ ಅವನ ನಿಜ ಪ್ರತಿನಿಧಿಯಾದ ಗುರುವು ಬದ್ಧ ಆತ್ಮವನ್ನು ಬಿಡಿಸಬಲ್ಲರು ಅಂತ ಹೇಳಿದ್ರೆ, ನಾವು ಪೂರ್ವಜನ್ಮದ ಕರ್ಮಾನುಸಾರ ನಮಗೆ ಈ ಒಂದು ಜನ್ಮ ಸಿಕ್ಕಿದೆ. ಈ ಒಂದು ಜನ್ಮದಲ್ಲಿ ನಾವು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ ಕಾರಣ ನಮಗೆ ಈ ಜನ್ಮದಲ್ಲಿ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ನಾವು ಫ್ಯಾಮಿಲಿಯಲ್ಲಿ ಅಫೆಕ್ಷನ್ ಇಡ್ಬೇಕು, ಅಟ್ಯಾಚ್ಮೆಂಟ್ ಇರಬಾರ್ದು. ಅಟ್ಯಾಚ್ಮೆಂಟ್ ನಾವು ಕೃಷ್ಣನಲ್ಲಿ ಇರ್ಬೇಕು. ಇದಕ್ಕೆ ಉದಾಹರಣೆ ಹೇಳ್ತಾರೆ ಏನಂತ ಹೇಳಿದ್ರೆ, ಈಗ ಭಗವದ್ಗೀತೆ ತರಗತಿ ಇದೆ, ನೀವು ಕೃಷ್ಣ ಪ್ರಜ್ಞೆಯನ್ನು ಮಾಡಿ ಅಂತ ಹೇಳಿದಾಗ, ಇಲ್ಲ ನನಗೆ ನನ್ನ ಫ್ಯಾಮಿಲಿಯನ್ನು ನೋಡ್ಕೊಳ್ಬೇಕು ಅಂತೇಳಿ. ಆದ್ರೆ ಎಷ್ಟೋ ಒಂದು ಫ್ಯಾಮಿಲಿಯಲ್ಲಿ ಈ ರೀತಿಯಾದ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅವರು ಮುಂದೆ ನಾನು ಏಜ್ ಆದಾಗ ಕೃಷ್ಣ ಪ್ರಜ್ಞೆಗೆ ಬರ್ತೇನೆ, ಆಗ ನಾನು ಭಗವದ್ಗೀತೆ ಓದ್ತೇನೆ, ಆ ರೀತಿಯಾಗಿ ಎಲ್ಲ ಹೇಳ್ತಾರೆ. ಬಟ್ ಅವ್ರಿಗೆ ಏನಾಗುತ್ತೆ, ಈಗ ನನ್ನ ಫ್ಯಾಮಿಲಿ ಮುಖ್ಯ ನನಗೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲವೂ ಕೂಡ ಕೃಷ್ಣನ ಒಂದು ಹಿಡಿತದಲ್ಲಿರುವಂತದ್ದು. ಕೃಷ್ಣ ಅನುಗ್ರಹಿಸ್ತಾನೆ. ಯಾವಾಗ ನಾವು ಕೃಷ್ಣನಿಗೆ ಶರಣಾಗೋದಿಲ್ಲ ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣ ಹೇಳ್ತಾನೆ, ನನ್ನನ್ನು ಯಾರು ಆಕ್ಸೆಪ್ಟ್ ಮಾಡೋದಿಲ್ಲ ಅವನಿಗೆ ನಾನು ಮೃತ್ಯುವಾಗಿ ಬರ್ತೇನೆ ಅಂತ ಹೇಳಿ. ಹಾಗಾಗಿ ನಮಗೆ ಈ ಅವಕಾಶವನ್ನು ಸಿಕ್ಕಿದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ನಮಗೆ ಪ್ರಭುಪಾದರು ಗುರುವಿನ ಮೂಲಕ ನಮಗೆ ಏನಾಗಿದೆ, ಈ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಗುರುವಿನ ಮೂಲಕ ನಮಗೆ ಭಗವಂತನಿಗೆ ನಾವು ಶರಣಾದ್ರೆ ಭಗವಂತ ಏನ್ ಮಾಡ್ತಾನೆ, ನಮಗೆ ಈ ಒಂದು ಐಹಿಕ ಬಂಧನದಿಂದ ಬಿಡುಗಡೆ ಮಾಡ್ತಾನೆ. ಹಾಗಾಗಿ ನಮಗೆ ಕರುಣೆ ಬೇಕು, ಗುರುವಿನ ಕರುಣೆ ಬೇಕು. ಗುರು ಕೃಷ್ಣ ಕೃಪಾ ಹೊರತು ಭಕ್ತಿ ಲತಾ ಬೀಸ್. ನಮ್ಗೆ ಗುರು ಕೃಷ್ಣರ ಕರುಣೆ ಬೇಕು. ನಮಾಂ ದುಷ್ಕೃತಿ ನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತಾ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಅತ್ಯಂತ ಮೂರ್ಖರು ಅಂತ ಹೇಳಿದ್ರೆ, ಅವರು ಕೆಲಸ ಮಾಡ್ಬೇಕು, ಮತ್ತೆ ಕೆಲಸ ಮಾಡೋದು, ಮತ್ತೆ ತಿನ್ನೋದು, ಮಲಗೋದು, ಇಷ್ಟೇ ಅವ್ರಿಗೆ ದಿನಚರಿಯಾಗಿರುತ್ತದೆ. ಅವ್ರಿಗೆ ಆಧ್ಯಾತ್ಮಿಕದ ಬಗ್ಗೆ ಒಲವಿರೋದಿಲ್ಲ. ಅವರಿಗೆ ಕೂಡ ಪ್ರಾಣಿಗಳಿಗೂ ಕೂಡ ಹೋಲಿಕೆ ಮಾಡಿ ನೋಡಿದ್ರೆ ಏನು ವ್ಯತ್ಯಾಸ ಇರೋದಿಲ್ಲ. ಆಹಾರ, ನಿದ್ರೆ, ಭಯ, ಮೈಥುನ, ಇದ್ರಲ್ಲಿ ಈಗ ಮನುಷ್ಯ ಜನ್ಮ ಸಿಕ್ಕಿರೋದು ಯಾಕೆ ಅಂತ ಹೇಳಿದ್ರೆ, ನಮಗೆ ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಹೇಳಿ. ಆದ್ರೆ ಪ್ರಾಣಿಗಳಿಗೆ ಅದು ಸಾಧ್ಯ ಇಲ್ಲ. ಆದ್ರೆ ನಾವು ಪ್ರಾಣಿಗಳ ರೀತಿಯೇ ನಾವು ಇರ್ತೇವೆ ಅಂತ ಹೇಳಿದ್ರೆ ಏನಾಗುತ್ತೆ, ನಮಗೆ ನೆಕ್ಸ್ಟ್ ಪ್ರಾಣಿ ಜನ್ಮವೇ ಸಿಗುತ್ತೆ. ಹಾಗಾಗಿ ಇಲ್ಲಿ ಭಗವಂತ ಹೇಳುವಂಥದ್ದು, ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು. ನರಾಧಮರು ಅಂತ ಹೇಳಿದ್ರೆ ಮಾನವರಲ್ಲಿ ಅತಿ ನೀಚರು. ಮಾಯೆಯ ಅಪಹೃತ ಜ್ಞಾನ ಅಂದ್ರೆ ಮಾಯೆಯಿಂದ ಜ್ಞಾನ ನಷ್ಟವಾದರು. ಈಗ ಸ್ವಲ್ಪ ಜ್ಞಾನ ಇದೆ ಅಂತಾದ್ರೂ ಕೂಡ ಕೃಷ್ಣ ಏನ್ ಮಾಡ್ತಾನೆ,
ಆ ಜ್ಞಾನವನ್ನು ಆ ಅಪಹರಿಸ್ತಾನೆ ಅಂತ ಹೇಳಲಾಗ್ತದೆ. ಆಸುರಿ ಸ್ವಭಾವದವರು, ಇಲ್ಲಿ ಕಲಿಯುಗದಲ್ಲಿ ಆಸುರಿ ಸ್ವಭಾವದವರು ಅಂತ ಹೇಳಿದ್ರೆ ಯಾರು ಕೃಷ್ಣ ಭಕ್ತಿಯನ್ನು ಮಾಡ್ಲಿಕ್ಕೆ ಅಡ್ಡಿಪಡಿಸ್ತಾರೆ ಅವರನ್ನು ಅಸುರರು ಅಂತ ಹೇಳಲಾಗ್ತದೆ. ಈಗ ಸತ್ಯಯುಗದಲ್ಲಿ ಹೇಗೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇದ್ರು ಅಸುರರು. ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣ, ದ್ವಾಪರ ಯುಗದಲ್ಲಿ ಕಂಸ ಜರಾಸಂಧ ದುರ್ಯೋಧನ ಈ ರೀತಿಯಾಗಿ ಶಿಶುಪಾಲ. ಕಲಿಯುಗದಲ್ಲಿ ಯಾರು ಈ ಒಂದು ಭಕ್ತಿಯನ್ನು ಮಾಡ್ಲಿಕ್ಕೆ ಅಡ್ಡಿಪಡಿಸ್ತಾರೆ ಅವರು ಆಸುರಿ ಸ್ವಭಾವದವರು, ಕೃಷ್ಣನನ್ನು ಯಾರು ಒಪ್ಪಿಕೊಳ್ಳೋದಿಲ್ಲ ಅವರೆಲ್ಲರೂ ಅಸುರರು ಅಂತ ಹೇಳಲಾಗ್ತದೆ. ಸೊ ಇಂಥವರು ಭಗವಂತನಿಗೆ ಶರಣಾಗುವುದಿಲ್ಲ. ಪ್ರತಿಯೊಂದು ದುಷ್ಕೃತ್ಯಕ್ಕೆ ಉದಾಹರಣೆಗಳನ್ನು ನೀಡಿ. ಸೊ ಇಲ್ಲಿ 4 ಜನರು ಯಾರು ಮೂರ್ಖರು, ಅತ್ಯಂತ ಮೂರ್ಖರು, ನರಾಧಮರು ಅಂದ್ರೆ ಮಾನವರಲ್ಲಿ ಅತಿ ನೀಚರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಮತ್ತೆ ಆಸುರಿ ಸ್ವಭಾವದವರು. ಇದಕ್ಕೆ ನೀವು ಉದಾಹರಣೆಗಳನ್ನು ನೀಡಬಹುದು. ಇಲ್ಲಿ ನೋಡ್ಬೋದು ನೀವು ಅತ್ಯಂತ ಮೂರ್ಖರಿಗೆ ಉದಾಹರಣೆಯನ್ನು ನೀಡಿದ್ದಾರೆ. ಮತ್ತು ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು. ಈಗ ರಾವಣ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ, ಮಾಡಿ ಕೇಳುವುದು ಏನು ಅಂತ ಹೇಳಿದ್ರೆ ತನ್ನ ಒಂದು ಡಿಸೈರ್ಸ್ ಫುಲ್ಫಿಲ್ ಮಾಡೋದಕ್ಕೋಸ್ಕರ ತಾನು ಬಹಳ ಪರಾಕ್ರಮಿ ಆಗ್ಬೇಕು, ಬೇರೆಯವರನ್ನು ನಾಶ ಮಾಡ್ಲಿಕ್ಕೆ ಕೇಳುವಂಥದ್ದು. ಇದೆಲ್ಲವೂ ಕೂಡ ಆಸುರಿ ಸ್ವಭಾವದವರ ಲಕ್ಷಣವಾಗಿರುತ್ತದೆ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ, ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಬಗೆಯ ಜನರು. ಹಾಗಾದ್ರೆ ಯಾರು ಬರ್ತಾರೆ ಭಗವಂತನ ಬಳಿಗೆ ಅಂತ ಹೇಳಿದ್ರೆ ಆರ್ತೋ ಅಂದ್ರೆ ದುಃಖಿಗಳು. ಯಾರು ಕಷ್ಟದಲ್ಲಿದ್ದಾರೆ ಅವರು ಭಗವಂತನ ಸ್ಮರಣೆ ಮಾಡ್ತಾರೆ, ಭಗವಂತನ ಬಳಿಗೆ ಬರ್ತಾರೆ. ಜಿಜ್ಞಾಸುಗಳು ಅಂದ್ರೆ ಒಂದು ವಿಮರ್ಶೆ ಮಾಡುವವರು, ಅರ್ಥಾರ್ಥಿ ಐಶ್ವರ್ಯವನ್ನು ಬಯಸುವವರು, ಜ್ಞಾನಿನವರು ಭಗವಂತನ ಬಗ್ಗೆ ಹೆಚ್ಚು ತಿಳಿಯಲು ಆಸಕ್ತಿ ಇರುವವರು, ಇವರು ಭಗವಂತನ ಬಳಿಗೆ ಬರ್ತಾರೆ. ಪ್ರತಿಯೊಂದು ಸುಕೃತಿಗೆ ಉದಾಹರಣೆಗಳನ್ನು ನೀಡಿ. ಸುಕೃತಿ ಅಂತ ಹೇಳಿದ್ರೆ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿನಃ. ದುಃಖಿತರು, ಒಂದು ಐಶ್ವರ್ಯವನ್ನು ಬಯಸುವವರು, ಜಿಜ್ಞಾಸುಗಳು ಮತ್ತು ಜ್ಞಾನಿ. ಇದಕ್ಕೆ ನೀವು ಒಂದೊಂದು ಉದಾಹರಣೆಯನ್ನು ಚಾಟ್ ಅಲ್ಲಿ ಹಾಕ್ಬಹುದು. ಈಗ ನಾವು ಇಲ್ಲಿ ನೋಡುವ ಉದಾಹರಣೆಯನ್ನು ಆರ್ತೋ ಅಂದ್ರೆ ದುಃಖಿತರು. ಗಜೇಂದ್ರ ಏನಾಗುತ್ತೆ, ಒಮ್ಮೆ ಫ್ಯಾಮಿಲಿ ಜೊತೆ ಗಜೇಂದ್ರ ಆನೆ ತನ್ನ ಫ್ಯಾಮಿಲಿ ಜೊತೆ ವಿಹಾರಕ್ಕೆ ಅಂತ ಹೇಳಿ ಹೋದಾಗ ಅಲ್ಲಿ ಕೊಳದಲ್ಲಿ ಸ್ನಾನವನ್ನು ಎಲ್ಲ ಮಾಡಿ ಎಲ್ಲಾ ಫ್ಯಾಮಿಲಿಯವರೆಲ್ಲ ಮೇಲೆ ಹೋಗಿರ್ತಾರೆ ದಡದಲ್ಲಿ. ಆದ್ರೆ ಗಜೇಂದ್ರ ಏನ್ ಮಾಡ್ತಾನೆ, ಇನ್ನಷ್ಟು ನೀರಿನಲ್ಲಿ ಇರ್ತಾನೆ. ಹಾಗಿರ್ಬೇಕಾದ್ರೆ ಒಂದು ಮೊಸಳೆ ಬಂದು ಗಜೇಂದ್ರನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಇಷ್ಟು ಬಲವಾಗಿ ಕಚ್ಚಿ ಹಿಡಿಯುತ್ತೆ ಅಂತ ಹೇಳಿದ್ರೆ ಗಜೇಂದ್ರನಿಗೆ ಬಿಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲರನ್ನು ಕರೀತಾನೆ ಸಹಾಯಕ್ಕಾಗಿ, ಯಾರು ಬರೋದಿಲ್ಲ. ಕಡೆಗೆ ಭಗವಂತನನ್ನು ಆ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಭಗವಂತನಿಗೆ. ಇಲ್ಲಿ ನೋಡ್ಬೋದು ನೀವು, ಹೂವನ್ನು ಕೊಟ್ಟು ಯಾವ ರೀತಿ ಹೂವನ್ನು ಹಿಡಿದುಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ನಂತರ ಭಗವಂತ ಓಡೋಡಿ ಬರುವಂತದ್ದು ಭಕ್ತನ ಕರೆಗೆ, ಭಕ್ತನನ್ನು ರಕ್ಷಿಸುವುದಕ್ಕೋಸ್ಕರ. ಈ ರೀತಿಯಾಗಿ ಯಾಕಂದ್ರೆ ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ರಾಜನಾಗಿರ್ತಾನೆ, ಹಾಗಾಗಿ ಅವನಿಗೆಲ್ಲವೂ ಸ್ಮರಣೆ ಇತ್ತು. ನಂತರ ಭಗವಂತ ಬಂದು, ಇಲ್ಲಿ ಮೊಸಳೆ ಕೂಡ ಒಂದು ಗಂಧರ್ವ ಆಗಿರ್ತಾನೆ. ಸೊ ಅವನಿಗೆ ಈ ರೀತಿಯಾದ ಶಾಪ ಸಿಕ್ಕಿರ್ತದೆ. ಭಗವಂತ ಬಂದು ಆ ಒಂದು ಸುದರ್ಶನ ಚಕ್ರದಿಂದ ಗಜೇಂದ್ರನು ಮತ್ತೆ ಮೊಸಳೆಯನ್ನು ಬಿಡಿಸಿದಾಗ ಅವರಿಬ್ಬರಿಗೂ ಕೂಡ ವಿಮೋಚನೆ ಸಿಗುತ್ತೆ. ಈ ರೀತಿಯಾಗಿ ಆರ್ತೋ ದುಃಖಿತರಿಗೆ ಗಜೇಂದ್ರನ ಉದಾಹರಣೆಯನ್ನು ಕೊಡ್ಬೋದು. ಮತ್ತು ದ್ರೌಪದಿಯ ವಸ್ತ್ರಾಪರಣ ಸಮಯದಲ್ಲಿ ಏನಾಗ್ತದೆ, ಯಾರು ಕೂಡ ಅವಳನ್ನು ಕಾಪಾಡೋದಿಲ್ಲ.
ಭಗವಂತನಿಗೆ ಅವಳು ಶರಣಾಗುವಂಥದ್ದು, ಭಗವಂತ ಬಂದು ಕಾಪಾಡುವಂಥದ್ದು. ಹಾಗೆ ಇಲ್ಲಿ ಶುಕದೇವ ಗೋಸ್ವಾಮಿ ಅವರು ಆ ತಾಯಿಯ ಗರ್ಭದಿಂದ ಹೊರಗೆ ಬರೋದಕ್ಕೆ ಕೇಳೋದಿಲ್ಲ, ಮತ್ತೆ ಭಗವಂತನ ಒಂದು ಆಜ್ಞೆಯ ಅನುಸಾರ ಬರುವಂಥದ್ದು. ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಶುಕದೇವ ಗೋಸ್ವಾಮಿ ಹೇಳುವಂಥದ್ದು, ಭಾಗವತಂ ಪ್ರವಚನ ಮಾಡುವಂಥದ್ದು. ನಂತರ ಇಲ್ಲಿ ಧ್ರುವ ಮಹಾರಾಜನಿಗೆ ನಾರಾಯಣನ ಒಂದು ಅನುಗ್ರಹ ಸಿಗುವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು ನೀವು ಹನುಮಾನಿಗೆ, ಮತ್ತು ಇಲ್ಲಿ ನೈಮಿಷಾರಣ್ಯ ರಾಮನಿಂದ ಹನುಮಾನಿಗೆ ಅನುಗ್ರಹ ಸಿಗುವಂಥದ್ದು. ನೈಮಿಷಾರಣ್ಯದ ಋಷಿಗಳು ಇದರ ಬಗ್ಗೆ ನೈಮಿಷಾರಣ್ಯದ ಋಷಿಗಳು ಸೂತ ಗೋಸ್ವಾಮಿಯವರಿಗೆ ಶರಣಾಗುವಂಥದ್ದು. ಈ ರೀತಿಯಾಗಿ ಅಂದ್ರೆ ಇಲ್ಲಿ ಆರ್ತರಿಗೆ ಈ ಉದಾಹರಣೆ ಆಯ್ತು, ಜಿಜ್ಞಾಸುಗೆ ಆರ್ತರಿಗೆ ಗಜೇಂದ್ರ ಮತ್ತೆ ದ್ರೌಪದಿಯ ಉದಾಹರಣೆ, ದುಃಖಿತರ ಈ ಉದಾಹರಣೆ ನೋಡಿದ್ರೆ ಜಿಜ್ಞಾಸು ಅವರಿಗೆ ಇಲ್ಲಿ ಪರೀಕ್ಷಿತ ಮಹಾರಾಜರು, ಮತ್ತೆ ಐಶ್ವರ್ಯನ್ನು ಬಯಸುವವರು ಧ್ರುವ ಮಹಾರಾಜನು, ನಂತರ ಜ್ಞಾನಿನವರು ನೈಮಿಷಾರಣ್ಯದ ಶ್ರೀಗಳು. ತೇಷಾಂ ಜ್ಞಾನೇ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಾ ಪ್ರಿಯಃ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಸೊ ಇಲ್ಲಿ ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿನಃ. ಯಾರು ದುಃಖಿತರು, ಐಶ್ವರ್ಯ ಬಯಸಿ ಭಗವಂತನ ಬಳಿಗೆ ಹೋಗುವವರು, ಮತ್ತು ಜಿಜ್ಞಾಸುಗಳು ಮತ್ತು ಜ್ಞಾನಿನವರು. ಇವರಲ್ಲಿ 4 ಜನರಲ್ಲಿ ಜ್ಞಾನಿ ಅಂತ ಹೇಳಿದ್ರೆ ಭಗವಂತನಿಗೆ ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ ಇಲ್ಲಿ ದುಃಖಿತರು, ಐಶ್ವರ್ಯ ಬಯಸುವರು, ಜಿಜ್ಞಾಸು ಇವರಿಗೆಲ್ಲ ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದಕ್ಕೆ ಭಗವಂತನ ಬಳಿ ಹೋಗುವಂಥದ್ದು. ಆದ್ರೆ ಜ್ಞಾನಿಗೆ ಯಾವುದೇ ಭೌತಿಕವಾದ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಭಗವಂತನನ್ನು ತಿಳಿದೋಕ್ಕೋಸ್ಕರನೇ ಹೋಗ್ತಾನೆ. ಹಾಗಾಗಿ ಭಕ್ತ ಜ್ಞಾನಿ ಯಾರಿರ್ತಾನೆ, ಜ್ಞಾನಿ ಅಂತ ಹೇಳಿದ್ರೆ ಈಗ ಭೌತಿಕವಾಗಿ ಜ್ಞಾನಿ ಅಲ್ಲ, ಆಧ್ಯಾತ್ಮಿಕದಲ್ಲಿ ಭಕ್ತ ಜ್ಞಾನಿ ಯಾರಿರ್ತಾನೆ ಅವನು ಭಗವಂತನಿಗೆ ತುಂಬಾ ಪ್ರಿಯನಾದವನು. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾಪ್ಯಯಾಮನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಸೊ ಇಲ್ಲಿ ಯಾರಿಗೆ ಭಗವಂತ ಅರ್ಥ ಆಗೋದಿಲ್ಲ? ಬುದ್ಧಿಹೀನರಿಗೆ. ಯಾಕಂತ ಹೇಳಿದ್ರೆ ನಿರಾಕಾರವಾದಿಗಳು ತಿಳಿಯುವಂಥದ್ದು ಭಗವಂತನಿಗೆ ರೂಪವಿಲ್ಲ, ಆಕಾರವಿಲ್ಲ, ಶಕ್ತಿ ಅಂತ ತಿಳಿತಾರೆ. ನಂತರ ಅವರಿಗೆ ರೂಪ ಬರ್ತದೆ, ಈ ರೀತಿಯಾಗಿ ತಪ್ಪು ತಿಳಿಯುವಂಥದ್ದು. ಸೊ ಅವರಿಗೆ ಭಗವಂತನನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಪಿ ಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಸೊ ಇಲ್ಲಿ ಯಾರು ಮೂಢರಿರ್ತಾರೆ, ಮೂರ್ಖರಿರ್ತಾರೆ, ಮತ್ತೆ ಬುದ್ಧಿಹೀನರಿರ್ತಾರೆ, ಅವರಿಗೆ ಭಗವಂತ ಕಾಣಿಸಿಕೊಳ್ಳೋದಿಲ್ಲ. ಅವರ ಮಟ್ಟಿಗೆ ಭಗವಂತ ಏನಾಗಿರ್ತಾನೆ? ಅಂತರಂಗ ಶಕ್ತಿಯಿಂದ ಆವೃತನಾಗಿರ್ತಾನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ? ಅವರದೇ ಆದ ಒಂದು ಊಹಾಪೋಹ ಮಾಡ್ತಾ ಇರ್ತಾರೆ. ಓ ಭಗವಂತ ಹೀಗಿರ್ಬೋದು, ಹಾಗಿರ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರು ಮೂರ್ಖರಾಗಿರ್ತಾರೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಜುನ,
ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನೂ ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಸೊ ಈ ನಿರಾಕಾರವಾದಿಗಳು ಏನ್ ಹೇಳ್ತಾರೆ? ಭಗವಂತನಿಗೆ ಆಕಾರ ಇಲ್ಲ, ಮತ್ತೆ ಅವನು ನಮ್ಮಾಗೆ ಮನುಷ್ಯ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ತರ ಭಗವಂತ ಈ ಭೌತಿಕ ಶರೀರದಲ್ಲಿ ಬಂದಿದ್ರೆ ಭಗವಂತನಿಗೆ ಹೇಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ನೆನಪಿರುತ್ತೆ? ಹಾಗಾಗಿ ನಾವಿಲ್ಲಿ ತಿಳಿಬೇಕು, ಭಗವಂತ ಬರುವಂತದ್ದು ಸಚ್ಚಿದಾನಂದ ರೂಪದಲ್ಲಿ. ಭಗವಂತನ ರೂಪ ಹಿಂದೆ ಇತ್ತು, ಮುಂದೆಯೂ ಇದೆ, ಈಗಲೂ ಇದೆ ಅಂತ, ಈಗಲೂ ಇದೆ, ಮುಂದೆಯೂ ಇದೆ ಅಂತ ತಿಳಿಬೇಕು. ಭಗವಂತ ಎಲ್ಲಾ ಜೀವಿಗಳನ್ನು ತಿಳಿದಿದ್ದಾನೆ, ಆದ್ರೆ ಭಗವಂತನನ್ನು ತಿಳಿದವರು ಯಾರೂ ಇಲ್ಲ. ಭ್ರಮೆಯ ದ್ವಂದ್ವಗಳಿಂದ ಹೇಗೆ ಮುಕ್ತನಾಗಬೇಕು? ಇದನ್ನು ನೀವು ಝೂಮ್ ಚಾಟ್ ನಲ್ಲಿ ಉತ್ತರ ಹಾಕಬಹುದು. ಭ್ರಮೆಯ ದ್ವಂದ್ವಗಳಿಂದ ಹೇಗೆ ಮುಕ್ತನಾಗಬೇಕು? ಏಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮಗಳಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಸೊ ನಮಗೆ ಈ ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಕೂಡ ಪುಣ್ಯ ಮಾಡಿರ್ಬೇಕು, ಈ ಜನ್ಮದಲ್ಲಿ ಕೂಡ ಪುಣ್ಯ ಮಾಡಿರ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಮಗೆ ಈ ಒಂದು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯತೆ ಇದೆ. ಮುಕ್ತರಾದ ಮೇಲೆ ನಾವು ದೃಢ ಮನಸ್ಸಿನಿಂದ ಭಗವಂತನ ಸೇವೆಯಲ್ಲಿ ನಿರತರಾಗ್ತೇವೆ. ಅದಕ್ಕೆ ನೀವು ಭಾವಾರ್ಥದಲ್ಲಿ ಒಂದು ಪಕ್ಷಿಯ ಒಂದು ಉದಾಹರಣೆಯನ್ನು ನೀಡಲಾಗ್ತದೆ. ಪಕ್ಷಿ ಏನ್ ಮಾಡುತ್ತೆ? ಮೊಟ್ಟೆ ಇಡುತ್ತೆ ಸಮುದ್ರದ ದಡದಲ್ಲಿ. ಈ ಸಮುದ್ರದ ಅಲೆ ಬಂದು ಏನಾಗುತ್ತೆ? ಅದನ್ನು ಕೊಚ್ಚಿಕೊಂಡು ಹೋಗುತ್ತೆ. ಆಗ ಪಕ್ಷಿ ಪ್ರಾರ್ಥನೆ ಮಾಡುತ್ತೆ ಸಮುದ್ರದಲ್ಲಿ, ನನ್ನದ ಈ ಒಂದು ಮೊಟ್ಟೆಯನ್ನು ಹಿಂದಿರುಗಿಸಿ ಕೊಡು ಅಂತೇಳಿ. ಆದ್ರೆ ಸಮುದ್ರ ಕೇರೆ ಮಾಡೋದಿಲ್ಲ. ಆಗ ಏನ್ ಮಾಡುತ್ತೆ ಅದು ಪಕ್ಷಿ? ತನ್ನ ಕೊಕ್ಕಿನಿಂದನೇ ಈ ಸಮುದ್ರವನ್ನು ಬತ್ತಿಸಿ ಬಿಡ್ತೇನೆ ಅಂತ ಹೇಳಿ ಆ ಕೊಕ್ಕಿನಿಂದ ನೀರು ತೆಗಿತಾ ಇರ್ತಾರೆ. ಆಗ ಗರುಡ ಬಂದು ಎಚ್ಚರಿಕೆ ನೀಡುವಂಥದ್ದು ಸಮುದ್ರನಿಗೆ. ಎಚ್ಚರಿಕೆ ನೀಡಿದ ನಂತರ ಆ ಮೊಟ್ಟೆ ಮತ್ತೆ ವಾಪಸ್ ಪಕ್ಷಿಗೆ ಕೊಡುವಂಥದ್ದು ಅಂತ ಹೇಳಿದ್ರೆ ಅಲ್ಲಿ ಸಣ್ಣದಾದ ಒಂದು ಸೇವೆಯನ್ನು ಮಾಡ್ತಾ ಇರುತ್ತೆ ಅದು, ಆ ಪಕ್ಷಿಯು. ಹೀಗೆ ಒಂದು ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಅಳಿಲು ಸೇವೆ, ನಾವು ಸಣ್ಣ ಸೇವೆಯನ್ನು ಮಾಡಿದ್ರು ಕೂಡ ಭಗವಂತ ಅದನ್ನು ನೆನ್ಪಿಟ್ಕೊಳ್ತಾನೆ. ಇದಕ್ಕೆ ಹೇಳುವಂಥದ್ದು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ನಾವು ಸ್ವಲ್ಪ ಮಾಡಿದ್ರು ಕೂಡ ನಮಗೆ ಆಧ್ಯಾತ್ಮಿಕದಲ್ಲಿ ನಾವು ಸ್ವಲ್ಪ ಮಾಡಿದ್ರು ಕೂಡ ಅದು ನಮಗೆ ನೆಕ್ಸ್ಟ್ ಜನ್ಮದಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹಾಗಾಗಿ ನಮಗೆ ಅದು ಪುಣ್ಯ ಅಂತ ಹೇಳಿದ್ರೆ, ಈಗ ನಾವು ಏನು ಭೌತಿಕವಾಗಿ ಯಾರಿಗೆ ಎಷ್ಟು ಸಹಾಯ ಮಾಡಿದ್ರು ಕೂಡ ಆ ಪುಣ್ಯ ಅಲ್ಲ. ಇದು ಆಧ್ಯಾತ್ಮಿಕದಲ್ಲಿ ನಾವು ಭಗವಂತನ ಸೇವೆ ಮಾಡೋದ್ರಿಂದ ಈ ಒಂದು ಪುಣ್ಯ ಸಿಕ್ಕಿದ್ರೆ ಏನಾಗುತ್ತೆ? ನಮಗೆ ಆಧ್ಯಾತ್ಮಿಕದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡುತ್ತದೆ. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಾಃ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು, ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಇಲ್ಲಿ ಭಗವಂತನನ್ನು ತಿಳಿದುಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ. ಈಗ ದೇವತೆಗಳಿಗೆ ಮೊರೆ ಹೋಗ್ತಾರೆ ಒಂದು ಕಷ್ಟ ಬಂದಾಗ, ಅಥವಾ ಪುತ್ರ ಪ್ರಾಪ್ತಿಗಾಗಿ, ಧನ ಪ್ರಾಪ್ತಿಗಾಗಿ, ಸ್ವರ್ಗ ಪ್ರಾಪ್ತಿಗಾಗಿ ದೇವತೆಗಳನ್ನ ಮೊರೆ ಹೋದ್ರು ಕೂಡ ದೇವತೆಗಳು ಅನುಗ್ರಹ ಮಾಡ್ಬೇಕಾದ್ರೆ ಅಲ್ಲಿ ಕೃಷ್ಣನ ಆಜ್ಞೆ ಬೇಕು. ಕೃಷ್ಣ ಸ್ಯಾಂಕ್ಷನ್ ಮಾಡಿದ್ರೆ ಮಾತ್ರ ದೇವತೆಗಳು ಅದು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ದೇವತೆಗಳು ಕೂಡ ಕೃಷ್ಣನ ಆಜ್ಞಾನುಸಾರ ನಡೆದುಕೊಳ್ಳುವಂಥದ್ದು. ಸೊ ಇದನ್ನು ಯಾರು ತಿಳಿದುಕೊಳ್ತಾರೆ? ನಿಯಂತ್ರಕ ತತ್ವ ಎಂದು ಬಲ್ಲವರು, ದೇವೋತ್ತಮ ಪರಮ ಪುರುಷನಾದ ನನ್ನನ್ನು
ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಮರಣ ಕಾಲದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರ್ತದೆ. ಈ ರೀತಿಯಾಗಿ ನಾವು ತಿಳಿದುಕೊಂಡ್ರೆ ಅಧ್ಯಾಯದ ಸಾರಾಂಶ. ಅಧ್ಯಾಯ 7 ಕೃಷ್ಣನ ಬಗ್ಗೆ ಜ್ಞಾನದ ವೈಭವಗಳು. ಮೊದಲನೇ ಶ್ಲೋಕದಿಂದ 3ನೇ ಶ್ಲೋಕದಲ್ಲಿ ಕಶ್ಚಿನ್ ಮಾಂ ವೇತಿ ತತ್ವತಃ ಶ್ರೀ ಕೃಷ್ಣನ ಶಕ್ತಿಗಳ ಜ್ಞಾನ. 4ರಿಂದ 12ನೇ ಶ್ಲೋಕದಲ್ಲಿ ಪ್ರಕೃತಿ ವಿದ್ಧಿ ಮೇ ಪರಾಂ. ಶ್ರೀ ಕೃಷ್ಣನಿಗೆ ಶರಣಾಗತಿ. 13ರಿಂದ 19ನೇ ಶ್ಲೋಕದಲ್ಲಿ ನೋಡ್ಬೋದು ಮಾಮೇವಾಯ ಪ್ರಪದ್ಯಂತೆ ದೇವತಾ ಆರಾಧನೆ ಮತ್ತು ನಿರಾಕಾರತೆ. 20ರಿಂದ 25ನೇ ಶ್ಲೋಕದಲ್ಲಿ ಮಾಯೈವ ವಿಹಿತ ನಿಹಿತಾನ್ ಭ್ರಮೆಯಿಂದ ಮುಕ್ತಿಗೆ. 26ರಿಂದ 30 ಇಚ್ಛಾದ್ವೇಷ ಸಮುತ್ತೇನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಚಾಟ್ ಅಲ್ಲಿ ಕೂಡ ಹಾಕ್ಬೋದು.